ಬಸ್ಸಲ್ಲಿ ಗ್ಯಾಂಗ್ ರೇಪ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಬೆಳಕಿಗೆ ಬಂದಿರತಕ್ಕಂತಹ ವಿಚಾರ, ಕೆಲವು 5 ದಿನಗಳ ಹಿಂದೆ ಉಡುಪಿ ಮೂಲದ ಹುಡುಗಿಯನ್ನ ಆತ ಪ್ರಿಯತಮ ಅಂತೆ, ಅವನಿಗೆ ತುಂಬ ಪ್ರೀತಿ ಇತ್ತಂತೆ. ಆಕೆಯನ್ನ ಕರೆದುಕೊಂಡು ಹೋಗಿ ಮನೆಯಲ್ಲಿ ಅಪ್ರಾಪ್ತೆ ಅವಳನ್ನ ಮದುವೆ ಆಗುವುದು ಮಾಡಲಿಕ್ಕೆ ಬಿಡುವುದಿಲ್ಲ ಅನ್ನೋದ್ರ ಕೂಡ ಕೇವಲ 200 ರೂಪಾಯಿಗಳನ್ನು ನೀಡಿ ನೀನು ಉಡುಪಿಗೆ ಬಸ್ ಹತ್ತಿ ಹೋಗು ಅಂತ ಹೇಳಿದ್ದಾನೆ. ಆಕೆಯ ತಂದೆಯ ಪ್ರಾಯದ 62 ವರ್ಷ ಪ್ರಾಯದ ಮುದುಕ ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗಿರ್ತಕ್ಕಂಥದ್ದು ಬಸ್ಸಿನಲ್ಲಿ. ಅದರ ಜೊತೆಯಲ್ಲೇ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಲ್ಲಿ ಇವತ್ತು ಫೋಸ್ಕೋ ಕಾಯ್ದೆ ಅಥವಾ ನಿರ್ಭಯ ಪ್ರಕರಣ ಆದ ಮೇಲೆ ಏನು ಈ ಒಂದು ಬದಲಾವಣೆಗಳು ಬಂದಿವೆ. ಯಾವುದೇ ಕಾರ್ಗಳಲ್ಲಿ ಅಥವಾ ಬಸ್ಸುಗಳಲ್ಲಿ ಕಪ್ಪು ಜರಿ ಮಿಶ್ರಿತವಾಗಿರ್ತಕ್ಕಂತಹ ಯಾವುದೇ ಗ್ಲಾಸ್ಗಳನ್ನು ಬಳಸುವ ಹಾಗಿಲ್ಲ. ಎಲ್ಲ ನಿಯಮಗಳನ್ನು ಉಲ್ಲಂಘಿಸಿ ಅಲ್ಲಿ ಎಲ್ಲ ಕಾರ್ಗಳಲ್ಲಿ ಕೂಡ ಟಿಲ್ಟಿತ್ತು ಅನ್ನುವಂತಹ ವಿಚಾರ. ಆ ಒಂದು ಬಸ್ಗಳಿಗೆ ಕಪ್ಪು ಪರದೆಯನ್ನು ಸರಿಸಿಕೊಂಡು ಈ ಒಂದು ಅತ್ಯಾಚಾರವನ್ನು ಮಾಡಿರ್ತಕ್ಕಂಥ ಈ ಒಂದು ಅಮಾನವೀಯವಾಗಿರ್ತಕ್ಕಂತಹ ಘಟನೆ ನಡೆದಿದೆ. ಇದನ್ನು ಇವತ್ತು ವಿರೋಧಿಸ್ತಾ ಇದ್ದೇವೆ. ಇದರ ಜೊತೆಯಲ್ಲೇ ಇವತ್ತು ಹುಡುಗಿಯರು ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ ಅನ್ನುವಂತಹ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ 2 ಗಣ್ಯ ಅತಿಥಿಗಳಿದ್ದಾರೆ. ಅದರಲ್ಲಿ ಕಾರ್ಮಿಕ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂತಹ ರವಿ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದ್ರ ಜೊತೆಲೆ ಬಿಜೆಪಿಯ ಮುಖಂಡರಾಗಿರ್ತಕ್ಕಂತಹ ಗೀತಾಂಜಲಿ ಸುವರ್ಣರವರು ಕೂಡ ನಮ್ಮೊಂದಿಗಿದ್ದಾರೆ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ, ಗೀತಾಂಜಲಿ ಸುವರ್ಣರವರಲ್ಲಿ ಬಹುಶಃ ಇಂತಹ ಅನೇಕ ಪ್ರಕರಣಗಳನ್ನು ನೀವು ನೋಡಿದ್ದೀರಾ, ಸ್ವತಃ ತಾವಾಗೇ ಹೋಗಿ ಅದನ್ನ ಪರಿಶೀಲಿಸಿದ್ದೀರಾ ಕೂಡ. ಎಲ್ಲೋ ಒಂದು ಕಡೆ ಹುಡುಗಿಯರು ತಪ್ತಾ ಇದ್ದಾರೆ. ಇವತ್ತಿನ ಸಮಾಜವನ್ನ ಬಹುಶಃ ಇಂತಹ ಕಾಮುಕರನ್ನ, ಇಂತಹ ಅತ್ಯಾಚಾರಿಗಳನ್ನ ಇವತ್ತು ಬದಲಾವಣೆ ಮಾಡಬೇಕಾದ್ರೆ ಗಲ್ಲು ಶಿಕ್ಷೆ ಒಂದೇ ದಾರಿ. ಎಷ್ಟೇ ಗಲ್ಲು ಶಿಕ್ಷೆಯನ್ನ ನೀಡಿದ್ರು ಕೂಡ ಇಂತಹ ಬಸ್ಸಿನಲ್ಲಿ ಅಪಹರಿಸುವಂತವರು ಕೂಡ ಇದ್ದೇ ಇರ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಹುಡುಗಿಯರು ಕೂಡ ಬಹಳ ಸಲೀಸಾಗಿ ಎಲ್ಲರನ್ನ ನಂಬುವುದು ಕೂಡ ಕಡಿಮೆ ಆಗಬೇಕು ಅಂತ ತಮ್ಗನ್ಸೋದಿಲ್ವಾ? ಖಂಡಿತವಾಗಿಯೂ ಕಾರ್ತಿಕ್. ಯಾಕಂದ್ರೆ ಇವತ್ತಿನ ಒಂದು ಪರಿಸ್ಥಿತಿಯನ್ನೇ ನೋಡಿ. ಆ ಹುಡುಗಿ 16 ವರ್ಷದ ಹುಡುಗಿ ನನ್ನನ್ನು 16 ವರ್ಷ ತನಕ ಸಾಕಿ ಸಲಹಿದ ಅಪ್ಪ ಅಮ್ಮ ಅವಳಿಗೆ ಲೆಕ್ಕಕ್ಕೆ ಬರಲಿಲ್ಲ. ಯಾರೋ ಒಬ್ಬ 4 ದಿನ ಪರಿಚಯ ಆದವ, ಅವನ ಜೊತೆ ಹೋಗ್ಬಿಟ್ಲು. ನಂತರ ಅವಳಿಗೆ ಅಲ್ಲಿ ಸಮಾಧಾನ ಆಗಲಿಲ್ಲ. ವಾಪಸ್ ಅವನೊಂದು 200 ರೂಪಾಯಿ ಕೊಟ್ಟು ಕಳಿಸಿದ್ದಾನೆ. ಇವಳು ಬಂದಿದ್ದಾಳ ಅಂತ ಹೇಳಿದರೆ ಹುಡುಗಿಯರ ಧೈರ್ಯ ಏನು? ಅವಳ ಒಂದು ಆ ಧೈರ್ಯಕ್ಕೆ ನಾವೇನು ಹೇಳಬೇಕು ಹೇಳಿ? 16 ವರ್ಷದಲ್ಲಿ ಯಾವ ರೀತಿಯ ಪ್ರೀತಿ ಆಗ್ತದೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಏನಿಲ್ಲ, 200 ರೂಪಾಯಿ ಕೊಟ್ಟಿದ್ದಾನೆ, ನನಗೆ ಮನೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿ ಆಕೆ ಬಸ್ಸಲ್ಲಿ ಇಳಿಯೋದ್ರ ಒಳಗೆ ಈ ಪುಣ್ಯಾತ್ಮ ಪರಾರಿ ಆಗಿದ್ದಾನೆ. ಆಮೇಲೆ ಇಂಥದ್ದೆಲ್ಲ ನಡೀತಾನೆ ಉಂಟು. ಇವತ್ತೇನ ಕಣ್ಣಿಗೆ ನಮಗೆ ಕಂಡಿದೆ. ಇದು ಈ ವಿಷಯ ನಮಗೆ ಕಣ್ಣಿಗೆ ಕಂಡಿದೆ. ಇವತ್ತು ನಾವು ಎಲ್ಲ ಕಡೆ ನೋಡ್ತಾ ಇದ್ದೇವೆ. ಆದರೆ ಇಂಥದ್ದು ದಿನಕ್ಕೆ ಎಷ್ಟು ನಡೀತಾ ಉಂಟು, ನಮಗೆ ಗೊತ್ತಿಲ್ಲದ ವಿಷಯಗಳು ಎಷ್ಟಿದೆ. ಈ ಹೆಣ್ಮಕ್ಳು ಯಾಕೆ ಹೀಗೆ ದಾರಿ ತಪ್ತಾರೆ ಅಂತ ನಾನು ಕೇಳೋದು. ಮನೆಯಲ್ಲಿ ಅಪ್ಪ ಅಮ್ಮ ಬೇಡ, ಏನೋ ಅವನು ನನ್ನನ್ನು ಪ್ರೀತಿಸಿದಾನೆ, ನಾನು ಅವನ ಹಿಂದೆನೇ ಹೋಗ್ತೇನೆ ಅಂತ ಹೊರಡ್ತಾರೆ. ನಾಳೆ ಅಲ್ಲಿ ಕಷ್ಟ ಬರುವಾಗ ಪುನಃ ಅಪ್ಪ ಅಮ್ಮನೇ ಬೇಕು. ಆದರೆ ಅಪ್ಪ ಅಮ್ಮ ಯಾವ ಮುಖದಲ್ಲಿ ಇವರನ್ನು ಒಳಗೆ ಸೇರಿಸ್ಕೊಳ್ಳೋದು? ಇವರನ್ನು ಏನು ಮಾಡೋದು ಮತ್ತೆ ನಾವು ಒಳಗೆ ಸೇರಿಸಿ? ಇಂಥ ಪರಿಸ್ಥಿತಿ ಅನೇಕ ಕಡೆ ನಡೀತಾ ಉಂಟು. ಈ ಹುಡುಗಿಯರು ಟೀನೇಜ್ ಅಂತ ಏನು ಹೇಳ್ತೇವೆ, ಒಂದು 15 ವರ್ಷದಿಂದ 20 ವರ್ಷದ ತನಕ ಎಲ್ಲ ಮಕ್ಕಳು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಅನೇಕ ಕಡೆ ನೋಡ್ತಾ ಇದ್ದೇನೆ. ಅನೇಕ ಕಡೆ ಈ ಕಾಲೇಜ್ನಲ್ಲಿ ಹೈಸ್ಕೂಲ್ ಬಿಡುವಾಗ ತಾವುಗಳು ನೋಡಿ, ಅಲ್ಲೇ ಬಂದು ಯಾರಾದ್ರು ನಿಂತ್ಕೊಳ್ಳೋದು, ಯಾರ ಬೈಕ ಯಾರ ಕಾರ ಈ ಮಕ್ಕಳು ಹತ್ಕೊಂಡು ಹೋಗೋದು. ಯೂನಿಫಾರ್ಮಲ್ಲೇ ಕಣ್ಣಿಗೆ ಕಂಡದ್ದು ಯೂನಿಫಾರ್ಮಲ್ಲೇ ಲಾಜಿಗೆ ಹೋಗ್ತಾರೆ. ಇದ್ರ ನಂತರ ಏನು ನಮಗೆ ಪ್ರಾರಬ್ಧ ಇದೆ ಅಂತ ನೀವು ಹೇಳಿ? ಇವರಿಗೆಲ್ಲ ಯಾರು ಬುದ್ಧಿ ಹೇಳಬೇಕು? ಮನೇಲಿರೋದು 1-2 ಮಕ್ಕಳು. ನಮಗೆ ಸಮಾಜ ನೋಡ್ತಿದಂತ ಯಾವ ಹೆದರಿಕೆನೂ ಇಲ್ಲ, ಯಾವ ಭಯನೂ ಇಲ್ಲ. ಎತ್ಕೊಳ್ಳೋದು, ಹುಡುಗರೊಟ್ಟಿಗೆ ಹೋಗೋದು. ಹೀಗೆ ನಡೆದ್ರೆ ಇನ್ನು ಹೇಗೆ ಸಮಾಜ ಇನ್ನು ಯಾವ ಅಧೋಗತಿಗೆ ಬರ್ತದೆ ಅಂತ ನಾನು ಹೇಳೋದು. ನಿಜಕ್ಕೂ ರವಿ ಶೆಟ್ಟಿ ಅವರಲ್ಲಿ ಇದ್ರ ಜೊತೆ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಇವತ್ತು ಎಲ್ಲಾ ಕಡೆಗಳಲ್ಲಿ ರೂಲ್ಸ್ಗಳಿವೆ, ಫೈನ್ಗಳನ್ನ ತೆಗೆದುಕೊಳ್ತಾರೆ, ಕಪ್ಪು ಗ್ಲಾಸ್ಗಳನ್ನ ಹಾಕುವ ಹಾಗಿಲ್ಲ ಅಂತ ಹೇಳಿ. ಇದು ಸರ್ಕಾರಿ ಬಸ್, KSRTC ಬಸ್. ಇದು ಆ ಬಸ್ಗಳನ್ನ ನೀವು ಗಮನಿಸಿದ್ರೆ ಆ ನೈಟ್ ಶಿಫ್ಟ್ ಅಲ್ಲಿ ಇರ್ತಕ್ಕಂಥ 1 ರಿಂದ 2-3 ಬಸ್ಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ವಾತಾವರಣ ಇದೆ. ಬಹುಶಃ ಇವರು ಖಯಾಲಿ ಮಾಡ್ಕೊಂಡಿದ್ದಾರಾ? ಇದೇ ರೀತಿಯಾಗಿ ಹುಡುಗಿಯರನ್ನ ಬಸ್ಸಿನ ಒಳಗೆ ಕರೆದುಕೊಂಡು ಅತ್ಯಾಚಾರ ಮಾಡುವಂತದನ್ನ ಇವರು ಖಯಾಲಿ ಮಾಡಿದ್ದಾರಾ ಅನ್ನೋದು ಬಹುಶಃ ಇನ್ನಷ್ಟು ತನಿಖೆಯಿಂದ ತಿಳಿಬೇಕೇನೋ ಅನ್ನುವಂಥದ್ದು. ಸರ್, ಇದು ಮೊದಲು ಹೇಳ್ಬೇಕಂತ ಹೇಳಿದ್ರೆ, ನೀವು ಸರ್ಕಾರಿ ಬಸ್ ಅಂತ ಹೇಳಿದ್ರಿ. ಇಲ್ಲಿ ಕಾನೂನು ಅಂತ ಇರುವುದು ಸರ್ಕಾರಕ್ಕೆ ಅನ್ವಯ ಇಲ್ಲ. ಇದು ಬೇರೆಯವರಿಗೆ ಮಾತ್ರ, ಸಾಮಾನ್ಯ ಬಡಬಗ್ಗರಿಗೆ, ಸಾಮಾನ್ಯ ಜನಗಳಿಗೆ, ಇವರಿಗೆ ಮಾತ್ರ ಅನ್ವಯಿಸುತ್ತೆ ವಿನಃ, ಯಾರು ಪಾಪದವರಿದ್ರೆ ಅವರಿಗೆ ಅನ್ವಯಿಸುತ್ತೆ ವಿನಃ ಸರ್ಕಾರಕ್ಕಿಲ್ಲ. ಇವತ್ತು ಯಾವುದೇ ಒಂದು ಸರ್ಕಾರಿ ಕಚೇರಿಗಳಾಗಿರ್ಬೋದು, ಸ್ವಚ್ಛತೆ ಇದೆಯಾ? ಇವರು ಸ್ವಚ್ಛತೆ ಹೇಳ್ತಾ ಇದ್ದಾರೆ. ಯಾವ ಸರ್ಕಾರಿ ಹಾಸ್ಪಿಟಲ್ ಸ್ವಚ್ಛತೆ ಇದೆ? ಎಷ್ಟು ಮಟ್ಟಿಗೆ ಸ್ವಚ್ಛತೆ ಇದೆ? ಬೇರೆ ಎಲ್ಲದನ್ನು ಗ್ಲಾಸನ್ನು ನಿಲ್ಲಿಸಿ ತೆಗಿತಾರೆ. ಹಾಗಾದ್ರೆ ಸರ್ಕಾರಿ ವಾಹನಗಳನ್ನು ಯಾಕೆ ತೆಗೆದಿಲ್ಲ ಇವರು?
ಯಾಕೆ ಇವರನ್ನು ಸರಿ ಮಾಡ್ಕೊಳಕ್ಕಾಗದಿದ್ರ ಮೇಲೆ ಮತ್ತೆ ಇನ್ನೆಂಥ ಸರ್ಕಾರ? ಈ ರೀತಿಯ ಒಂದು ಧೋರಣೆಯಿಂದ ಎಷ್ಟೋ ಮನೆಯ ಬಡ ಹೆಣ್ಣು ಮಕ್ಕಳು ಇದು ಇವತ್ತು ಬೆಳಕಿಗೆ ಬಂದಿದೆ. ಇವತ್ತೇನೋ ನಿನ್ನೆ ಅವರು ಆ ಹೆಣ್ಣು ಮಗುಗೆ ಇಲ್ಲಿ ಬಂದ ನಂತರ ಆರೋಗ್ಯ ಹದಗೆಟ್ಟಿದ್ರಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕಾಯ್ತು. ಇಲ್ಲ ಅಂದ್ರೆ ಅದು ಕೂಡ ಮುಚ್ಚಿ ಹೋಗುವಂಥದ್ದು. ಈ ರೀತಿ ಮುಚ್ಚಿ ಹೋಗಿರುವಂಥದ್ದು ಎಷ್ಟೋ ಇದೆ. ಅಥವಾ ಪ್ರಶ್ನೆಯಿಂದಾಗಿ ಎಷ್ಟೋ ಮುಚ್ಚಿ ಹೋಗಿರೋದಂತ ಇದೆ. ಇದು ಬೆಳಕಿಗೆ ಬರ್ತಾ ಇರೋದು ಕೇವಲ ಮತ್ತೆ ಬೇರೆ ಪ್ರತಿಯೊಂದಕ್ಕೂ ಸಣ್ಣ ಪುಟ್ಟದಕ್ಕೆ ಕಾನೂನನ್ನು ಬದಲಾಯಿಸಿ, ಸಂವಿಧಾನದಲ್ಲಿ ಇಲ್ಲದೆ ಇರೋದನ್ನ ಕಾನೂನನ್ನು ಬದಲಾಯಿಸಿ ಅವ್ರಿಗೆ ಬೇಕಾದಾಗೆ ಮಾಡ್ತಾರೆ. ಇಲ್ಲಿ ಒಬ್ಬ ಅತ್ಯಾಚಾರ ಈಗ ಡೆಲ್ಲಿಯಲ್ಲಿ ನಡೀತು. ಅದು ಭಯಂಕರ, ಇಡೀ ಇಂಡಿಯಾ ವಿಶ್ವನ್ನೇ ಒಂದು ಬೆರಗುಗೊಳಿಸುವಂಥ ಒಂದು ಕಾರ್ಯ ನಡೀತು. ಆ ಕಾರ್ಯದಲ್ಲಿ ಅವರಿಗೆ ಶಿಕ್ಷೆ ಎಷ್ಟು ದಿನ ಆಯಿತು, ಎಷ್ಟು ತಿಂಗಳುಗಳು ತಗೊಂತು, ಎಷ್ಟು ವರ್ಷ ತಗೋತು. ಯಾಕೆ ಬಾಲ್ಯ ಅಂತ ಹೇಳ್ಬಿಟ್ಟು ಆರಾಮಾಗಿ ತಿರುಗುದಲ್ಲ, ಅವನಿಗೆ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾರೆ, ಅವನಿಗೆ ಬದುಕಲಿಕ್ಕೆ ಪುನರ್ವಸತಿ ಮಾಡಿ ಕೊಡ್ತಾ ಇದ್ದಾರೆ. ಯಾಕೆ ಅವನು ಮಾಡಿರೋದು ತಪ್ಪಲ್ವಾ? ಈ ಮಗುವಿನ ಕತೆ ಇದು ಬಾಲ್ಯ ಇದರಲ್ಲಾಗಿದೆ. ಇದಕ್ಕೆ ಯಾರು ಹೊಣೆ? ಈ ಒಂದು ಮಗುವಿನ ಈ ಪರಿಸ್ಥಿತಿಗೆ ಅವರ ಮನೆ ಇದಕ್ಕೆ ಯಾರು ಹೊಣೆ? ಇವತ್ತು ಆ ಕಾನೂನನ್ನ 1-2-3 ತಿಂಗಳಲ್ಲಿ ಎಲ್ಲದೂ ನಡೆದಿರ್ತದೆ. ಡಾಕ್ಟರ್ಗೆ ಬೇಕಾದ ಡಾಕ್ಟರ್ ಸರ್ಟಿಫಿಕೇಟ್ಸ್ ಇರ್ತದೆ. ಅದನ್ನ ಇಟ್ಕೊಂಡು ಇವರಿಗೆ ಯಾಕೆ ಶಿಕ್ಷೆ ಇದು ಮಾಡೋದಿಲ್ಲ? ಅವ್ರಿಗೆ ಗೊತ್ತಿದೆ ಇಂತಿಷ್ಟು ವರ್ಷ ಆಗ್ತದೆ, ಹೆಚ್ಚು ಕಡಿಮೆ ಅಂತ ಹೇಳಿದ್ರು ಅವರು ರಾಷ್ಟ್ರಪತಿವರೆಗೆ ಹೋಗಿ ಬಂದ ನಂತರ ಇದು ಪ್ರಜಾಪ್ರಭುತ್ವದಲ್ಲಿ ಇದು ಒಂದನ್ನು ಬದಲಾವಣೆ ಮಾಡಬೇಕು. ಇವತ್ತು ಬಹುಶಃ ನಿರ್ಭಯ ಹತ್ಯೆ ಪ್ರಕರಣದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡಿದ್ದು ಇದೇ ವಿಚಾರದಲ್ಲಿ. ಕಾನೂನಿನಲ್ಲಿ ಬದಲಾವಣೆ ಆಗ್ಬೇಕಾಗಿದೆ, ಇವತ್ತಿನ ಸಮಾಜ ಬದಲಾಗಿದೆ, ಯಾಕೆ ನಮ್ಮ ನ್ಯಾಯಾಂಗ ಪದ್ಧತಿ ಬದಲಾಗ್ಲಿಲ್ಲ? ಇವತ್ತು 17 ವರ್ಷದವನು ಇದೀಗ ಆರಾಮದಲ್ಲಿ ತಿರುಗಾಡ್ಕೊಂಡಿರ್ತಾನೆ ಅಂತ ಹೇಳಿದ್ರೆ, ಅಥವಾ ಮುಂದೆ ಅದನ್ನು ಮರುಕಳಿಸುವುದಿಲ್ಲ ಅನ್ನೋದಕ್ಕೆ ಏನು ಪ್ರಶ್ನೆ ಇದೆ? ಕೇವಲ ನಿರ್ಭಯರ ಹತ್ಯೆ ಆದದ್ದಲ್ಲ, ಅವಳ ಭವಿಷ್ಯದ ಹತ್ಯೆ ಆಗಿದೆ, ಅಲ್ಲಿ ಅವರ ಮನೆಯವರು ಕಂಡಂತ ಕನಸಿನ ಹತ್ಯೆ ಆಗಿದೆ. ಅನೇಕ ಘಟನೆಗಳನ್ನು ನಾವು ನೋಡಿದ್ದೇವೆ. ಮಣಿಪಾಲದಲ್ಲಿ ನಡೆದಂತಹ ಘಟನೆ ಇರಬಹುದು, ಬೆಂಗಳೂರಲ್ಲಿ ಕಾಲ್ ಸೆಂಟರ್ ಇಂದ ಬರುವಾಗ ಇಂಥ ಎಲ್ಲ ಇವರಿಗೆಲ್ಲ ಏನು ಶಿಕ್ಷೆ ಆಯ್ತು? 1-2 ವರ್ಷ ಜೈಲು, ಆಮೇಲೆ ಅವರನ್ನು ಬಿಂದಾಸ್ ಹೊರಗೆ ಬಿಡ್ತಾರೆ. ಜೈಲಲ್ಲೂ ಹಾಸ್ಪಿಟಲ್ ಅಲ್ಲಿ ಇರ್ತಾರೆ. ಜೈಲಿಗೆ ಹೋಗುವಾಗ್ಲೂ ನನಗೆ ಅದು ಹುಷಾರಿಲ್ಲ, ನನಗೆ ಇದು ಬಂದಿದೆ, ಅದು ನೋವು ಬಂದಿದೆ ಅಂತ ಬಿಟ್ಟು ಹಾಸ್ಪಿಟಲ್ ಇರುವಂತ ಸಂಸ್ಕೃತಿ ಕಲಿಸಿದ್ದಾರೆ. ಮೇಲೆ ಅವರು ಸ್ಟೈಲ್ ನೋಡ್ಬೇಕು, ಏನು ನಾವ್ದೊಳ ಹೀರೋಗಳು ಅಂತ. ಸುಮಾರು 7 ತಿಂಗಳ ಹಿಂದೆ ಚೈತ್ರ ಆತ್ಮಹತ್ಯೆ ಪ್ರಕರಣದಲ್ಲಿ ನಾವು ಡಿಬೇಟ್ಗಳನ್ನ ಮಾಡಿದ್ವಿ. ಈಗ 3 ಜನರು ಎಲ್ಲಿದ್ದಾರೆ ಅಂತ ನಾ ಹೇಳಲಿಕ್ಕೆ ಇಷ್ಟಪಡುದಿಲ್ಲ, ಆದ್ರೆ ಆರಾಮದಲ್ಲಿ ಇದ್ದಾರೆ. ನಾನು ಅದೇ ಹೇಳಿದ್ದು ನಿಮ್ಗೆ. ಇದ್ರ ಜೊತೆಯಲ್ಲೇ ಇವತ್ತು ಪೊಲೀಸರ ಕಾರ್ಯವೈಖರಿ ನಿಜಕ್ಕೂ ಕೂಡ ಇವತ್ತು ಧನ್ಯವಾದವನ್ನ ಸಲ್ಲಿಸ್ತೇವೆ. ಉಡುಪಿಯ ಪೊಲೀಸರು ಆ ತಕ್ಷಣವೇ ಅಪರಾಧಿಗಳನ್ನ ಕೂಡಲೇ ಹಿಡಿದು ತಂದಿದ್ದಾರೆ. ಆದ್ರೆ ಅದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲು ತಡವಾಗ್ತದೆ, ಅದು ದೊಡ್ಡ ವಿಪರ್ಯಾಸದ ಸಂಗತಿ. ನಾವು ಖಂಡಿತವಾಗಿಯೂ ಅವರಿಗೆ ಧನ್ಯವಾದವನ್ನು ಹೇಳಲೇಬೇಕು. ಯಾಕಂದ್ರೆ ಇಷ್ಟು ಬೇಗ ಆರೋಪಿಗಳನ್ನು ಹಿಡಿದಿದ್ದಾರಲ್ವಾ, ಅದಕ್ಕೋಸ್ಕರ. ಇವತ್ತು ಅಧಿಕಾರಿಗಳನ್ನು ಕೈಕಟ್ಟಿ ಹಾಕಿದ್ದಾರೆ. ಅಧಿಕಾರಿಗಳು ಕೆಲಸ ಮಾಡ್ಲಿಕ್ಕೂ ಸರಿಯಾಗಿ ಬಿಡ್ತಾ ಇಲ್ಲ. ಖಂಡಿತವಾಗಿಯೂ ಹೀಗೆಲ್ಲ ಮಾಡಬಾರ್ದು. ಇದು ಸರ್ಕಾರ ಆಗಲಿ ಯಾರೇ ಆಗಲಿ, ಯಾರು ತಪ್ಪು ಮಾಡಿದಾನೆ ಅವನಿಗೆ ಖಂಡಿತವಾಗಿಯೂ ಬೇಕಾದಂತಹ ಶಿಕ್ಷೆ ಕೊಡಬೇಕು. ಈಗ ನಾವು ಹೊರಗಿನ ದೇಶದಲ್ಲಿ ನೋಡ್ತೇವಲ್ವಾ, ಏನೇ ಮಾಡಲಿ ಅವನು ಜೀವಕ್ಕೆ ಹಾನಿಯಾಗುವಂಥ ಶಿಕ್ಷೆಯನ್ನು ಕೊಡ್ತಾರೆ. ಹೀಗೆ ಮಾಡಬೇಕು. ನಾನು ಹೇಳೋದಾದ್ರೆ ಈ ಹೆಣ್ಮಕ್ಳನ್ನು ಮಾನ ಮರ್ಯಾದೆ ತೆಗೆಯೋದು, ಮಾನ ಹಾನಿ ಮಾಡೋದು, ಅತ್ಯಾಚಾರ ಮಾಡೋದು, ಇಂಥದ್ದೆಲ್ಲ ಮಾಡುವಾಗ ಇವರಿಗೆಲ್ಲ ಏನು ಕೊಡ್ಬೇಕಂದ್ರೆ ಗಲ್ಲು ಶಿಕ್ಷೆ ಕೊಡಬೇಕು. ಒಬ್ಬ ಇಬ್ಬರಿಗೆ ಕೊಟ್ಟ ಕೂಡಲೇ ಇದೆಲ್ಲ ನಿಲ್ತದೆ ಖಂಡಿತವಾಗಿಯೂ. ಆಗಬೇಕು. 7 ವರ್ಷ ಆಗಿ ಮತ್ತೆ ರಾಷ್ಟ್ರಪತಿಯವರೆಗೆ ಹೋಗಿ ಅಲ್ಲಿಂದ ಒಟ್ಟು 9 ವರ್ಷ ಆದ ಆರಾಮದಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ, ಇದೇ ಪ್ರಕರಣವನ್ನು ನಾವೀಗ ಪರಿಗಣಿಸಿದ್ರು ಕೂಡ ಸುಮಾರು 5 ದಿನ ಆದ ನಂತರ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳು ಕೂಡ ಇವತ್ತು ದಿಟ್ಟ ಹೆಜ್ಜೆಯನ್ನು ಇಡಬೇಕು ಅಂತ ತಮ್ಗನ್ಸುದಿಲ್ವಾ? ಇಡಬೇಕು ಖಂಡಿತವಾಗಿಯೂ. ಇವತ್ತೇನಾಗಿದೆ, ಆ ಹುಡುಗಿ ಹೋಗಿದ್ದಾಳೆ, ನಾನು ಎಣಿಸ್ತೇನೆ ಆ ಮನೆಯವರು ಕಾಣೆಯಾಗಿದ್ದಾಳೆ ಅಂತ ಒಂದು ಏನಾದರೂ ಕಂಪ್ಲೇಂಟ್ ಕೊಟ್ಟಿರ್ಬೋದು. ಅದ್ರ ನಂತರ ಈಗ ಇವಳು ಬಂದ ಮೇಲೆ ಈ ಪರಿಸ್ಥಿತಿ ಮನೆಯವರಿಗೆ ಗೊತ್ತಿದ್ರಿಂದ ಆಯ್ತು. ಇಲ್ಲ ಅಂದ್ರೆ ಇವಳು ಆ ಹುಡುಗಿ ಮುಚ್ಚಿಟ್ಟಿದ್ರೆ ಇದನ್ನು ಗೊತ್ತಾಗೋದಿಲ್ಲ. ಯಾವ ಪ್ರಿಯತಮನನ್ನ ನಂಬಿ ತಂದೆ ತಾಯಿಯನ್ನ ಬಿಟ್ಟು ಹೋದ್ರು, ಸಹಾಯಕ್ಕೆ ಬಂದದ್ದು ತಂದೆ ತಾಯಿ ಅನ್ನೋದನ್ನ ಎಲ್ಲ ಕಡೆ ನಡೆಯೋದಿಷ್ಟೇ. ಎಲ್ಲಿಯಾದ್ರೂ ಒಂದು 100ರಲ್ಲಿ ಪ್ರಿಯತಮನನ್ನು ಹುಡುಕಿಕೊಂಡು ಹೋದವರು ಒಂದು 100ರಲ್ಲಿ 10 ಜನ ಒಳ್ಳೆದ್ರಲ್ಲಿ ಬಾಳ್ವೆ ಮಾಡಿರ್ಬೋದು. ಮತ್ತೆಲ್ಲರೂ ಮಾಡೋದಿಷ್ಟೇ, ತಂದೆ ತಾಯಿಗೆ ಹೊರೆ ಆಗೋದು. ಹೊರೆ ಎನ್ನುವ ಪದವನ್ನು ನಾನು ಬಳಸ್ತೇನೆ. ಯಾಕಂದ್ರೆ ನಮ್ಮ ಕಚೇರಿಯಲ್ಲಿ ನಾವು ದಿನ ಬೆಳಿಗ್ಗೆ ನೋಡ್ತೇವೆ ಸರ್, ಲವ್ ಮಾಡಿ ಮದುವೆಯಾಗಿ 1 ರಿಂದ 1 ವರ್ಷದೊಳಗಡೆ ಡಿವೋರ್ಸಿಗೆ ಬಂದ್ಕೊಂಡು ಅವನ ಮುಖ ನಾನು ನೋಡುದಿಲ್ಲ, ನನ್ನ ಮುಖ ನೋಡುದಿಲ್ಲ ಅಂತ ದಿನಕ್ಕೆ 10-20 ಕೇಸ್ಗಳು ಬರ್ತಾ ಇದೆ ಸರ್ ನಮ್ಮ ಆಫೀಸಿಗೆ. ಅದನ್ನು ನೋಡಿದ್ರೆ ಹೊಟ್ಟೆ ಉರಿತಾ ಇದೆ. ಇವತ್ತಿನ ಒಂದು ಪರಿಸ್ಥಿತಿ ಯುವ ಜನತೆ ಯಾವ ದಿಕ್ಕಿನತ್ತ ಹೋಗ್ತಾ ಇದೆ, ಯಾವ ಕಡೆ ಹೋಗ್ತಾ ಇದೆ,
ಇದು ನಮ್ಮ ಮನಸ್ಸಿಗೆ ತುಂಬಾ ನೋವು ಬರ್ತಾ ಇದೆ. ಯಾಕೆಂದ್ರೆ ಒಂದು ಯೂತನ್ನ ಸಂಘಟಿತರನ್ನಾಗಿ ಮಾಡಿ ಯೂತನ್ನ ಒಂದು ದೇಶದ ಒಂದು ಶಕ್ತಿಯನ್ನಾಗಿ ಮಾಡಬೇಕು ಅಂತ ಒದ್ದಾಡ್ತಾ ಇದ್ದೇವೆ. ಅಂಥದ್ರಲ್ಲಿ ಇವರು ಅವನತಿಯತ್ತ ಹೋಗ್ತಾ ಇದ್ದಾರೆ. ಆ ಹೆಣ್ಣು ಮಗುಗೆ ಅವನ್ನ ನಂಬಿ ಹೋಗುವಂತ ವಯಸ್ಸ ಒಂದು ಕಾನೂನೇ ನಿಯಮ ಮಾಡಿದಂತ ಕಳಿಸ್ಲಿಕ್ಕೆ ಬಿಟ್ಟು ಸುಮಾರು 5-6 ವರ್ಷ ಸರ್. ನನ್ನ ಕಣ್ಣು ಮುಂದೆ ಅದು ಬಯಲಿಗೆ ಬರದೆ ಅವರವರೇ ರಾಜಿ ಆಗಿರುವಂತ ಕೇಸ್ ಹಲವಾರಿದೆ. ಹೋಗಿ ನೋಡುವಾಗ ಹುಡುಗ ಬರುವಾಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸ್ನೇಹಿತರು ಫ್ರೆಂಡ್ಸ್ ಬೈಕ್ ತಗೊಂಡ್ಬರ್ತಾನೆ, ಒಳ್ಳೇದು ಯಾವ್ದೋ FZ ಅದು ಇದೋ ಇನ್ನೊಂದೋ ಯಾವ್ದೋ ತಗೊಂಡ್ಬರ್ತಾನೆ, ದಿನಕ್ಕೊಂದು ಕಾರ್ ತಗೊಂಡ್ಬರ್ತಾನೆ. ಆದ್ರೆ ಬಂದವನೇ ಸಾಲ ಮಾಡ್ಕೊ ಬಂದ್ಬಿಟ್ಟು ಐಸ್ ಕ್ರೀಮ್ ಕೊಡ್ಸಿ ಹೋಗ್ತಾನೆ. ಇವರಿಗೆ ಅನ್ಸುತ್ತೆ ನಾನು ಇವನು ಮದುವೆ ಆಗಿ ಬಿಟ್ಟಿದ್ದೆ ಹೋದ್ರೆ ನನ್ನ ಜೀವನ ಪರ್ಯಂತ ನಾನು ಇದೇ ರೀತಿ ಇರ್ಬೇಕಂತ. ಅಲ್ಲಿ ನಿಜವಾಗಿ ಹೋಗಿ ನೋಡ್ಬೇಕಂತ ಹೇಳಿದ್ರೆ ತಟ್ಟಿ ಮನೆ ಉಂಟು. ತಟ್ಟಿ ಮನೆ ಅವನು ತಂದಿರುವಂತ ಇದು ಬೈಕು ಬೇರೆಯವರ ಸ್ನೇಹಿತರದ್ದು. ಅವನು ತಂದಿರುವಂತ ಐಸ್ ಕ್ರೀಮ್ ತಂದು ಕೊಟ್ಟಿರೋದು ಸಾಲ ಮಾಡಿ ತಂದಿರುವಂತದ್ದು. ಇದು ಯಾಕೆ ಹೆಣ್ಣು ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ? ಈ ಹೆಣ್ಣು ಮಕ್ಕಳು ದಯವಿಟ್ಟು ನಾನು ಬಹಳ ಸ್ಪೆಷಲಿ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲದರಲ್ಲೂ ನಾನು ಇದು ಕೇಳ್ಕೊತಾ ಇದ್ದೇನೆ. ದಯವಿಟ್ಟು ನನ್ನ ಅಕ್ಕ ತಂಗಿಯರೇ, ದಯವಿಟ್ಟು ಈ ಒಂದು ಇದಕ್ಕೆ ನೀವು ಇಳಿಬೇಡಿ. ದಯವಿಟ್ಟು ಮೋಸ ಮಾಡುವಂತರಿದ್ದಾರೆ. ಅಕಸ್ಮಾತ್ ಅವನು ನಿಜವಾದ ಲವ್ ಅಂದ್ಕೊಂಡಿರ್ಬೋದು, ಅದು ನಿಜವಾದ ಲವ್ ಅಲ್ಲ, ನಿಜವಾದ ಪ್ರೀತಿ ಅಲ್ಲ. ನಿಜವಾದ ಪ್ರೀತಿ ಆಗಿದ್ದೇ ಹೋದಾದ್ರೂ ನಿಮಗೆ ಸರ್ಕಾರ ಒಂದು ಕಾನೂನು ಒಂದು ನಿಯಮ ತಂದಿದೆ, 18 ವರ್ಷ 21 ವರ್ಷ ಆಗ್ಬೇಕು ಅಂತ ಇದೆ. ಅಲ್ಲಿವರೆಗೆ ಕಾದ್ಬಿಟ್ಟು ನಿಮ್ಮ ಮನೆಯವರಿಗೆ ತಿಳಿಸಿ ಮಾಡಿ. ಹೇಡಿಗಳ ಥರ ಯಾಕೆ ಓಡಿ ಹೋಗ್ತೀರಾ? ಇವತ್ತು ಯಾರು ಬಂದ್ರು ಅಲ್ಲಿ ನಿಮಗೆ ಕಾಪಾಡಲಿಕ್ಕೆ? ನಿಮ್ಮದು ಹೋಯ್ತು, ಮಾನ ಹೋಯ್ತು, ನಿಮ್ಮ ಇದು ಹೋಯ್ತು, ಮರ್ಯಾದೆ ಹೋಯ್ತು. ಯಾರು ಬಂದ್ರು? ಯಾರು ಇಲ್ಲ. ಅಲ್ಲಿ ಆ ಹುಡುಗನ್ನ ಅವರು ಸೇಫ್ಟಿ ಮಾಡಿದ್ರು. ಅಲ್ಲ, ಲಾಸ್ಟ್ ಅಲ್ಲಿ ಈ ದೂರುಗಳು ಎಲ್ಲಿಗೆ ಬರ್ತದೆ ಅಂತ ಹೇಳಿದ್ರೆ ಪೊಲೀಸರು ಸರಿ ಇಲ್ಲ, ಮಾಧ್ಯಮಗಳು ಸರಿ ಇಲ್ಲ, ಅಥವಾ ಇಂತಹ ವಿಚಾರಗಳು ಬರ್ತವೆ. ಇವತ್ತು ಪೊಲೀಸ್ ಅಧಿಕಾರಿಗಳು ಈ ಕೂಡಲೇ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಬಹುಶಃ ಮೇಡಮ್ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಪೊಲೀಸ್ ಇಲಾಖೆಯಿಂದಲೂ ಕೂಡ ನಿರಂತರವಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ. ಉಡುಪಿಯ ಪೊಲೀಸ್ ಅಧಿಕಾರಿಗಳನ್ನ ನಾನು ಬಹಳ ಪ್ರಶಂಸಿಸ್ತೇನೆ. ಯಾಕೆಂದ್ರೆ ಅವರು ಇವತ್ತು ಒಬ್ಬ ನಮ್ಮ ಒಂದು ಇನ್ಸ್ಪೆಕ್ಟರ್ ಆಗಿರ್ಬೋದು, SI ಆಗಿರ್ಬೋದು, ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ತಕ್ಷಣವಾಗಿ ಹೋಗಿ ಅಲ್ಲಿಂದ ಕರ್ಕೊಂಡ್ ಬಂದಿದ್ದಾರೆ. ಒಂದು ಮೀಡಿಯಾದಲ್ಲಿ ಬರುವಕ್ಕಿಂತ ಮೊದಲೇ ಅವ್ರ ಕರ್ತವ್ಯ ನಿರ್ವಹಿಸಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ಆದ್ರೆ ಅದು ನಿಜವಾದ ಪೊಲೀಸ್ ಮಾಡಿರುವಂತ ಕೆಲಸ, ನಿಜವಾದ ಒಂದು ಪೊಲೀಸ್. ಆದ್ರೆ ಈ ಕೆಲವು ಒತ್ತಡಗಳು ಅವ್ರ ಮೇಲೆ ಬರ್ತದಲ್ಲ, ಅಂತ ಸಮಯದಲ್ಲಿ ಸ್ವಲ್ಪ ಸಮಸ್ಯೆಗಳಾಗಬಹುದು. ಇಲ್ಲಿವರೆಗೆ ಆಗಿದೆ, ಇನ್ನು ಮುಂದೆ ಯಾವ ಒತ್ತಡ ಬರದೇ ಇರಲಿ ಅನ್ನೋದು ನನ್ನ ಆಸೆ. ಪೊಲೀಸ್ನವರ ಬಗ್ಗೆ ಹೇಳೋದಾದ್ರೆ ಅವ್ರು ಕೆಲಸ ಮಾಡ್ತಾರೆ. ಇವಾಗ ಕಾಪು ಕ್ಷೇತ್ರದಲ್ಲೂ ನಾನು ನೋಡ್ತಾ ಇದ್ದೇನೆ, ಯಾವುದೇ ಒಂದು ಸಮಸ್ಯೆ ಆಗಲಿ. ಈಗ ಮತ್ತು ಒಂದು ಏನಂದ್ರೆ ಬಹಳ ಒಳ್ಳೆಯ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಜನಸಂಪರ್ಕ ಸಭೆ. ಅಲ್ಲೆಲ್ಲಿ ಜನಸಂಪರ್ಕ ಸಭೆ ಮಾಡಿಬಿಟ್ಟು ಕಾಲೇಜಿನಲ್ಲಿ ನಡೆಯುವಂತಹ ಒಂದು ಸುತ್ತಮುತ್ತ ಏನು ನಡೀತದೆ ಅಲ್ಲಿ ಪೊಲೀಸ್ ಎಲ್ಲ ಇಟ್ಟಿರ್ತಾರೆ. ಈ ನಾನು ಹೇಳ್ತಾ ಇರ್ತೇನೆ, ನಾನು ಎಲ್ಲ ಕಡೆ ಸಭೆಗಳಿಗೆ ಹೋಗಿ ನಾನು ಪೊಲೀಸ್ನವ್ರಿಗೆ ಹೇಳ್ತೇನೆ, ಸಂಜೆ ಹೊತ್ತು ಕಾಲೇಜ್ ಬಿಡುವಾಗ, ಬೆಳಿಗ್ಗೆ ಕಾಲೇಜಿಗೆ ಬರುವಾಗ ಅಲ್ಲೆಲ್ಲಿ ಉಂಡಾಡಿ ಗುಂಡಗಳು ಕೆಲವು ಇರ್ತವೆ. ಅಂದ್ರೆ ಅವ್ರಿಗೆ ಏನು ಕೆಲಸ ಇರೋದಿಲ್ಲ, ಶೋಕಿ ಮಾಡೋದು, ಅಪ್ಪ ಅಮ್ಮ ಏನಾದರೂ ಮಾಡಿಟ್ಟದನ್ನು ತರೋದು, ಶೋ ಮಾಡೋದು, ಇಷ್ಟೇ ಕೆಲಸ ಅವ್ರಿಗಿರೋದು. ಆ ಒಂದು ಬೈಕ್ ನಿಲ್ಲಿಸ್ಕೊಂಡು, ಕಾರ್ ನಿಲ್ಲಿಸ್ಕೊಂಡು ರಸ್ತೆ ಬದಿಯಲ್ಲಿ ಕಾಲೇಜ್ನ ಪಕ್ಕದಲ್ಲಿ ನಿಲ್ಲುವ ವಾಹನಗಳನ್ನು ಮೊದಲೇ ಬಿಡಿಸ್ಬೇಕು. ಅಲ್ಲಿಂದ ಅದನ್ನು ಜಾಗ ಖಾಲಿ ಮಾಡಿಸ್ಬೇಕು ಅಂತ ನಾನು ಹೇಳೋದು. ಆಮೇಲೆ ನಾನು ಪುನಃ ಏನು ಹೇಳ್ತೇನೆ ಅಂದರೆ, ಬೀಟ್ ಪೊಲೀಸರನ್ನು ಹಾಕಿದ್ದಾರೆ ಒಂದೊಂದು ಏರಿಯಾಕ್ಕೆ. ಬಹಳ ಒಳ್ಳೆಯ ಕೆಲಸ ಇದು. ಏನೇ ಅಲ್ಲಿ ಏನೇ ಆ ಏರಿಯಾದಲ್ಲಿ ಏನೇ ಸಮಸ್ಯೆ ಆದರೂ ಪೊಲೀಸ್ನವರಿಗೆ ವಿಷಯ ತಿಳಿತದೆ. ಆದರೆ ಒಂದು ಇವಾಗ ಏನು ಈ ಬಡವರಿಗೆ ಒಂದು ನ್ಯಾಯ, ದೊಡ್ಡವರಿಗೆ ಒಂದು ನ್ಯಾಯ ಆಗ್ತಾ ಉಂಟು. ಬಡ ತಂದೆ ತಾಯಿ ಏನಿದ್ರು ಸುಮ್ಮನೆ ಬಾಯಿ ಮುಚ್ಕೊಂಡು ಹೆಣ್ಮಕ್ಳು ತಂದೆ ತಾಯಿ ಕೂತ್ಕೊಳ್ತಾರೆ. ಶ್ರೀಮಂತ ವರ್ಗದ ಗಂಡ್ಮಕ್ಳು ಇಂತಹ ಕೆಲಸ ಮಾಡಿದ್ರೆ ಅವರನ್ನು ಬಿಡಿಸ್ಲಿಕ್ಕೆ 25 ಜನ ಹೋಗ್ತಾರೆ ಸ್ಟೇಷನ್ಗೆ. ಚೈತ್ರಳ ವಿಷಯದಲ್ಲಿ ಆದದ್ದು ಇದೇ ವಿಚಾರ. ನಾನು ನಿಮ್ ಜೊತೆ ಕೂತ್ಕೊಂಡಿದ್ದೆ ಅಲ್ವಾ ಆ ದಿನ ಟಿವಿಯಲ್ಲಿ, ಹಲವಾರು ಜನ ಚೈತ್ರರಾದ್ರು. ಆ ರೀತಿಯಲ್ಲಿ ಮುಚ್ಚೋಗಿರುವಂತದ್ದು ಬಹಳ ಜನ. ಅವಳನ್ನು ಕರ್ಕೊಂಡು ಹೋದ್ರು, ಏನೆಲ್ಲ ನಡೆಯಿತು. ಅದ್ರ ನಂತರ ಇವಾಗ ಏನು ಯಾವ ವಿಷಯನೂ ಇಲ್ಲ. ನಿಜಕ್ಕೂ ಮೇಡಮ್, ಇನ್ನೂ ಅನೇಕ ವಿಚಾರಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡ್ಲಿಕ್ಕಿದೆ. ವೀಕ್ಷಕರು, ಇವತ್ತು ನಮ್ಮೆಲ್ಲರೊಂದಿಗೆ ಸ್ವಾತಂತ್ರ್ಯ ಇದೆ, ಆದರೆ ಸೆಕ್ಯೂರಿಟಿಯನ್ನು ನಾವು 24 hours ನಿರೀಕ್ಷಿಸುವುದು ಕೂಡ ತಪ್ಪಾಗ್ತದೆ ಕೆಲವೊಮ್ಮೆ. ಸೊ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಇನ್ನು ಮುಂದೆ ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ ಒಂದು ಪುಟ್ಟ ವಿರಾಮದ ಬಳಿಕ. ಬಸ್ಸಲ್ಲಿ ಗ್ಯಾಂಗ್ ರೇಪ್, ಇವತ್ತಿನ ಕರೆಂಟ್ ಅಫೇರ್ಗೆ ತಮಗೆಲ್ಲರೂ ಕೂಡ ಸ್ವಾಗತ. ನಮ್ಮೊಂದಿಗೆ ಈ ವಿಚಾರದ ಕುರಿತಾಗಿ ಚರ್ಚೆಯನ್ನು ಮಾಡಲಿಕ್ಕೆ ರವಿ ಶೆಟ್ಟಿ ಅವರು ಮತ್ತು ಗೀತಾಂಜಲಿ ಸುವರ್ಣರವರು ಇರ್ತಾರೆ. ತಮ್ಮಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ರವಿ ಶೆಟ್ಟಿ ಅವರಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಇಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇದೆ.
ಭಾರತದಲ್ಲಿ ಪದೇ ಪದೇ ಮರುಕಳಿಸ್ತಾ ಇದೆ, ತಡೆಯುವಂತ ಪ್ರಯತ್ನಗಳಾಗ್ತಾ ಇವೆ. ಆದ್ರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಕೂಡ ವಿಫಲತೆಯನ್ನ ಪಡೆದುಕೊಳ್ತಾ ಇದ್ದಾರೇನೋ. ಇವತ್ತಿನ ಆ ಬಸ್ಸಿನ ಆ ಒಂದು ಡೋರ್ಗಳನ್ನು ಸರಿಪಡಿಸಿದ್ರೆ ಅಥವಾ ಆ ಒಂದು ಕಪ್ಪು ಪರದೆ ಇರುವಂತಹ ಗ್ಲಾಸ್ಗಳನ್ನ ತೆಗಿರಿ ಅಂತ ಇವರೇ ನಿಯಮವನ್ನ ಮಾಡಿದ್ರೆ, ಸೊ ನಿಯಮ ಇದೆ, ಇದನ್ನ ಅಳವಡಿಸಿಕೊಂಡಿದ್ರೆ ಇಂತಹ ಪ್ರಕರಣಗಳಾಗ್ತಾ ಇರಲಿಲ್ಲ. ಡಿಪೋದಲ್ಲಿ ಪಕ್ಕದಲ್ಲಿ 2-3 ಬಸ್ಗಳಿವೆ, ಆದ್ರೂ ಕೂಡ ಯಾರಿಗೂ ಗೊತ್ತಾಗ್ಲಿಲ್ವಂತೆ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಒಳಗೆ ಏನಾಗ್ತಾ ಇದೆ ಅನ್ನೋದು ಹೊರಗಿನ ಜಗತ್ತಿಗೆ ಗೊತ್ತಾಗೋದಿಲ್ಲ. ಬಹುಶಃ ಆ 3 ಜನರ ಕಯಾಲಿ ಇದಾಗಿತ್ತೇನೋ, ಪ್ರತಿನಿತ್ಯ ಇಂಥದನ್ನೇ ಮಾಡ್ತಾ ಇದ್ದೇನೋ. ಎಷ್ಟೋ ಜನ ಮಾಡಿರ್ಬೋದು, ಅದು ತನಿಖೆ ಆಗಬೇಕು. ಒಂದನೇದಾಗಿ. ಎರಡನೇದಾಗಿ, ಇವರು ಪ್ರೈವೇಟ್ ಬಸ್ಗಳಿಗೆ ನೀವು CC ಕ್ಯಾಮ್ರಾಗಳು ಫಿಟ್ ಮಾಡಿ ನೈಟ್ ಬಸ್ಗಳಿಗೆ ಅಂತೆಲ್ಲ ಒಂದು ಇದು ಮಾಡಿದರು. ತುಂಬ ಸ್ವಾಗತಾರ್ಹ, ಅದು ಒಳ್ಳೇದಾಯಿತು. ಅದರಿಂದ VRL ಎಸ್ ಅವ್ರದ್ರಲ್ಲಿ ಮೊನ್ನೆ ಯಾವುದೋ ಒಬ್ಬ ಕಳ್ತನ ಕೂಡ ಸಿಕ್ಕಾಕೊಬಿದ್ದ ಆ ಒಂದು ಇದರಿಂದ. ಇವರು ಸರ್ಕಾರದಲ್ಲೂ ನೈಟ್ ಬಸ್ಗಳಿಗೆ ಆ ರೀತಿಯ ಒಂದು ವ್ಯವಸ್ಥೆ ಯಾಕೆ ಮಾಡಬಾರ್ದು? ಮಾಡಬೇಕಲ್ವಾ ಈ ರೀತಿಯ ಸಮಸ್ಯೆ ಆದಾಗ. ಮತ್ತೆ ನಾನು ಹೆಣ್ಮಕ್ಳಲ್ಲಿ ಮತ್ತೆ ಪುನಃ ಅದೇ ಹೆಣ್ಮಕ್ಳಲ್ಲಿ ಬರ್ತಾ ಇದ್ದೀನಿ. ಯಾರೋ ಒಬ್ಬರು ಅಮಿಷೋ ಒಡ್ಡಿಯೋ ಅಥವಾ ಯಾವುದೋ ಒಂದು ಆಶ್ರಯ ತೋರಿಸಿಯೋ ಅವ್ರನ್ನ ಕರೆದ್ರು ಅಂದ ತಕ್ಷಣ ಇಲ್ಲಿಂದ ಅಲ್ಲಿಗೆ ಹೋಗಿದೆಯಲ್ಲ ಆ ಹುಡುಗಿ. ಯಾಕೆಂದರೆ ಈಗ ಪಾಪ ಅವರು ನೊಂದಿರುವ ಸಮಯದಲ್ಲಿ ನಾವು ಅವ್ರ ವಿಷಯದಲ್ಲಿ ಹೇಳಿದರೆ ತಪ್ಪಾಗ್ತದೆ. ಆದರೆ ಇದನ್ನು ನಾವು ಮುಚ್ಚಿಟ್ಟು ನಾವು ಹೇಳಬಾರ್ದು ಅಂದ್ಕೊಂಡಿದ್ದೆ ಹೋದರೆ ಬೇರೆಯವರಿಗೆ ಒಂದು ಮಾರ್ಗದರ್ಶನ ಸಿಗಲ್ಲ ಅನ್ನೋ ಉದ್ದೇಶಕ್ಕಾಗಿ ಹೇಳೋದು. ಇಂಥ ಸಮಸ್ಯೆಗಳು ಬಹಳಷ್ಟು ಜನ, ಒಬ್ಬರಲ್ಲ ಒಬ್ಬರು, ಈ ಒಂದು ವಾಹಿನಿಯ ಒಂದು ಇದು ಕೇಳ್ತಾ ಇರೋರು ಒಬ್ಬರಲ್ಲ ಒಬ್ಬರು ಇದನ್ನು ಅನುಭವಿಸಿರ್ತಾರೆ ಅಥವಾ ಇಲ್ಲ ನೋಡಿರ್ತಾರೆ ಈ ಥರ ಒಂದು ಸಂಕಟನ. ಇನ್ನೂ ಯಾಕೆ ಎಚ್ಚೆತ್ಕೊಂಡಿಲ್ಲ? ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಸಾಮಾಜಿಕ ಜಾಲತಾಣ ಭಾಳಷ್ಟು ಒಂದು ಉತ್ತಮ ಕೆಲಸ ಕೂಡ ಮಾಡ್ತಾ ಇದೆ, ಹಾಗೆ ಅಷ್ಟೇ ಕೆಟ್ಟ ಕೆಲಸ ಕೂಡ ಮಾಡ್ತಾ ಇದೆ. ಯಾರ್ದೋ DP ಯಾರಿಗೋ ಹಾಕೋದು, ಯಾರ್ದೋ ಫೋಟೋ ಯಾರಿಗೋ ಹಾಕೋದು, ಯಾರ್ದೋ ತಲೆ ಯಾರಿಗೋ ಹಾಕೋದು, ಇಂಥ ಒಂದು ಮಾನಗೇಡಿ ಕೆಲಸ ಕೂಡ ಅದರಲ್ಲಿ ಆಗ್ತಾ ಇದೆ. ಅಂಥದ್ರಲ್ಲಿ ಇದು ಒಂದು ಕೂಡ. ಇವತ್ತು ಅಲ್ಲಿಯ ಹುಡುಗ ಇಲ್ಲಿಯ ಹುಡುಗಿ ಮೋಸ್ಟ್ಲಿ ಅದು ಫೇಸ್ಬುಕ್ಕಲ್ಲೋ ಎಲ್ಲೋ ಕಾಂಟ್ಯಾಕ್ಟ್ ಆಗಿರುತ್ತೆ. ಈ ಒಂದು ಸಾಮಾಜಿಕ ಜಾಲತಾಣ ಇಷ್ಟೆಲ್ಲ ಒಂದು ಸಮಸ್ಯೆಗೆ ಕಾರಣ ಆಗಿದೆ. ಅಲ್ಲಿ ಹಾಕುವಾಗ ನಾವು ಬರೆಯುವಾಗ ಏನು ಬೇಕಾದರೂ ಬರಿಬೋದು, ಅದೇನು ತೊಂದರೆ ಇಲ್ಲ. ಸ್ಟೇಟಸಲ್ಲಿ ನಾನು ಟಾಟನ್ ಮೊಮ್ಮಗ ಅಂತ ಬರೆಯೋದಕ್ಕೂ ಏನು ತೊಂದರೆ ಇಲ್ಲ. ಅದಕ್ಕೆ ಆಸೆಗೆ ಬಿದ್ದು ಈ ಹೆಣ್ಣು ಮಕ್ಕಳು ಆಸೆಗೆ ಬಿದ್ದು, ಮತ್ತೆ ಮನೆಯವರು ಬಹಳಷ್ಟು ಸೇಫ್ಟಿ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿದ್ದಾಗೆ ಬಹಳಷ್ಟು ಈಗ ಕೆಲವರು ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ಮನೆಯವರು ಕೂಡ ಇವತ್ತು ಭಯ ಪಡ್ತಾ ಇದ್ದಾರೆ. ಆದ್ರೆ ದಿನಪ್ರತಿ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಹುಟ್ಟಿದ್ರಂದ್ರೆ ಅವತ್ತಿನ ದಿನ ಮಕ್ಕಳು ಹುಟ್ಟಿದ ದಿನದಿಂದ ತಂದೆ ತಾಯಿಗಳಿಗೆ ಸಮಸ್ಯೆ ಇದೆ. ಇವತ್ತು ಈ ಕುರಿತಾಗಿ ನಾನು ಮಾತಾಡ್ತೇನೆ. ಇನ್ನೋರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮೂಡಬಿದ್ರೆಯಿಂದ. ಹೇಳಿ. ನೋಡಿ, ಇಂಥ ಕಾರ್ಯಕ್ರಮಗಳು ಏನಾಗ್ಬೇಕಂದ್ರೆ, ಇಂಥ ವಿಚಾರಗಳು ಏನಾಗ್ಬೇಕಂದ್ರೆ ನಮ್ಮ ಹೆಣ್ಮಕ್ಳಿಗೆ ಮನೆಯಲ್ಲಿ ಪ್ರಥಮವಾಗಿ ಪಾಠವನ್ನು ಕಲಿಸುವಂತದ್ದು ಆಗ್ಬೇಕು. ಮನೆಯಿಂದಲೇ ದಾರಿ ತಪ್ಪಿಸುವಂತ, ತಂದೆ ತಾಯಿ ದಾರಿ ತಪ್ಪಿಸುವಂತ ವ್ಯವಸ್ಥಿತವಾಗಿ ಆಗ್ತದೆ. ಮನೆಯಲ್ಲಿ ಮೊಬೈಲ್ ಫೋನ್ಗಳನ್ನು ಕೊಡುವುದು, ಸ್ಮಾರ್ಟ್ ಫೋನ್ಗಳನ್ನು ಕೊಡುವುದು. ಅಲ್ಲ, ಇವತ್ತು ದೊಡ್ಡ ವಿಪರ್ಯಾಸದ ಸಂಗತಿ ಇದು. ನನ್ನ ಮಗಳು 10ನೇ ಕ್ಲಾಸ್ ಅಲ್ಲಿ ಡಿಸ್ಟಿಂಕ್ಷನ್ ಬಂದ್ಲು ಅಂತ ಹೇಳಿ ಮೊಬೈಲ್ ಅನ್ನ ತೆಗೆದುಕೊಡ್ತಾರೆ. 12ನೇ ಕ್ಲಾಸ್ ಅಲ್ಲಿ ಫೇಲ್ ಆದದ್ದು ಮೊಬೈಲ್ ಇಂದ ಅಂತ ಹೇಳಿ ಗೋಳ ಹೊಡ್ಕೊಳ್ತಾರೆ. ಇದನ್ನು ಮೊದಲು ನಿಲ್ಲಿಸಬೇಕು. ಈ ಘಟನೆಗೆಲ್ಲ ನೇರ ಕಾರಣ ತಂದೆ ತಾಯಿ. ಕಾರಣ ಮೊಬೈಲ್ ತೆಗೆದುಕೊಟ್ಟು ಅವರಿಗೆ ಇಂಟರ್ನೆಟ್ ಅಲ್ಲಿ ಏನ್ ಚಾಟ್ ಮಾಡ್ತಾರೆ, ಯಾವ್ದು ಮಾಡ್ತಾರೆ ಅದ್ರ ಬಗ್ಗೆ ಗೋಜಿಗೆ ಹೋಗುದಿಲ್ಲ. ತಂದೆ ತಾಯಿಗೆ ಇವತ್ತು ಧಾರಾವಾಹಿಯನ್ನು ಮುಖ್ಯವಾಗಿದೆ. ಸಂಜೆ 5 ಗಂಟೆಯಿಂದ 10 ಗಂಟೆ ತನಕ ಧಾರಾವಾಹಿ ನೋಡ್ತಾ ಕೂತ್ಕೊಂಡ್ರು. ಬೆಳಿಗ್ಗೆ ಅವ್ರದ್ದು ಏನೋ ಕೆಲಸ ಮಾಡ್ತಿದ್ರು. ಮಕ್ಕಳ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಕೇವಲ ತನ್ನ ಮಕ್ಕಳನ್ನು ಹುಟ್ಟಿಸಿ ಹಾಕುವುದು ಮಾತ್ರವಲ್ಲದೆ ಆ ಮಕ್ಕಳಿಗೆ ಬುದ್ಧಿಯನ್ನು ಕೊಡುವಂತದ್ದು, ಆ ಮಕ್ಕಳ ವಿಚಾರಗಳನ್ನು ತಿಳ್ಕೊಳ್ಳುವಂತ ಕೆಲಸ ಆಗ್ಬೇಕಿದೆ. ಬಟ್ ಆಗ್ತಿಲ್ಲ. ಆಗ್ತಾ ಇಲ್ಲ ಅನ್ನುವಂಥದ್ದು. ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಬಟ್ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ, ಇವತ್ತಿನ ಮಕ್ಕಳ ಪೇರೆಂಟ್ಸ್ ಎಲ್ಲರೂ ಕೂಡ ಈ ಜನರೇಷನ್ ಏನವರಲ್ಲ, ಈ ಹಿಂದಿನ ಜನರೇಷನ್. ಸೊ ಫೇಸ್ಬುಕ್ ಮತ್ತು ವಾಟ್ಸ್ಆ್ಯಪ್ ಅಥವಾ ಈ ನಿಂಬಸ್ನ ಕುರಿತಾಗಿ ಅವರಿಗೆ ತಿಳುವಳಿಕೆ ಹೆಚ್ಚು ಕಡಿಮೆ ಇರ್ತದೆ, ಆದಷ್ಟು ಕಡಿಮೆ ಇರ್ತದೆ. ಹಾಗಾಗಿ ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅದನ್ನು ಕಂಡುಹಿಡಿಯೋದು ಕೂಡ ಕಷ್ಟ ಆಗ್ಬಿಟ್ಟಿದೆ ಇವತ್ತು ಹೆಚ್ಚಿನವರಿಗೆ. ಆ ಒಂದು ಸಮಸ್ಯೆ ಕೂಡ ಓದ್ತಾ ಇದೀವಿ ಅಂತಾರೆ ಅಷ್ಟೇ. ಇದನ್ನ ನಾನು ಒಪ್ಪುದಿಲ್ಲ. ಯಾಕಂದ್ರೆ ಫೇಸ್ಬುಕ್ ವಾಟ್ಸಪ್ ಅಂತ ಹೇಳಿದ್ರೆ ಈಗ ಹೆತ್ತವರಿಗೂ ಗೊತ್ತಿರ್ತದೆ. ಈಗ ಒಬ್ರು ಹೇಳಿದ ಹಾಗೆ ಅವ್ರು ಹೇಳಿದ್ದು 100ಕ್ಕೆ 100 ಸತ್ಯ. ನಾನು ಎಲ್ಲ ವೇದಿಕೆಯಲ್ಲಿ ನಿಂತ್ಕೊಂಡು ಇದನ್ನು ಹೇಳ್ತಾ ಇರ್ತೇನೆ. ನಾವು 6ರಿಂದ 10 ತನಕ ತಾಯಂದಿರು ಟಿವಿ ನೋಡೋದು, ತಂದೆಂದಿರು ದುಡಿಲಿಕ್ಕೆ ಹೋಗೋದು, ನಮ್ಮ ಮಕ್ಕಳು ಪುಸ್ತಕದೊಳಗೆ ಮೊಬೈಲ್ ಇಟ್ಕೊಂಡು ಅವರು ಚಾಟ್ ಮಾಡೋದು. ಇವಾಗ ಟಿವಿಯಲ್ಲೂ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಏನಾಗ್ತದೆ ಅಂತ ಟಿವಿಯಲ್ಲಿ ತೋರಿಸ್ತಾರೆ. ಈ ತಂದೆ ತಾಯಿಗೆ ಗೊತ್ತಿರುವುದಿಲ್ವಾ? ಖಂಡಿತವಾಗಿ ಗೊತ್ತಿರ್ತದೆ. ಆದ್ರೂ ನನ್ನ ಸೀರಿಯಲ್ ತಪ್ಪಿ ಹೋಗ್ತದಲ್ವಾ? ಆ ಸೀರಿಯಲ್ ಅಲ್ಲಿ ಅವ್ರ ಮನೆ ಸಂಬಂಧಿಕರ ಹಾಗೆ ಅಲ್ಲಿದ್ದವರು. ಆದ್ರೆ ನನ್ನ ಮಗ
ನನ್ನ ಮಗಳು ಎಲ್ಲಿ ಹೋಗ್ತಾರಂತ, ಎಲ್ಲಿ ದಾರಿ ತಪ್ಪಿ ಹೋಗ್ತಾರಂತ ಅವ್ರಿಗೆ ಮಗಳೊಬ್ಳು ಅಥವಾ ಮಗ ಒಬ್ಬ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಗೊತ್ತಾಗಬೇಕಾದ್ರೆ ಸೀರಿಯಲ್ ಮುಗಿಬೇಕೇನೋ ಅನ್ನುವಂಥದ್ದು. ಇನ್ನೊರು ನಮ್ಗೆ ಹಸಿವಾಗ್ತದೆ ಅಂತ ಮಕ್ಕಳು ಕೇಳಬೇಕು, ಅವಾಗ ಮಾತ್ರ. ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಸರ್, ನಾನು ಬೆಂಗಳೂರಿಂದ ಕಾಲ್ ಮಾಡ್ತೇನೆ. ಹೇಳಿ ಹೇಳಿ. ಕುಂದಾಪುರದವರು ನಾವು ಪ್ರಾಪರ್. ಎಸ್ ಹೇಳಿ ಹೇಳಿ. ಇರೋದು ಬೆಂಗಳೂರಿಂದ. ಇವಾಗ ಅದ್ ನೋಡ್ತಾ ಇದ್ದೆ ನ್ಯೂಸ್ ಅಲ್ಲಿ. ಇವಾಗ ಅವ್ರನ್ನ ಸುಮ್ಮನೆ ಜೈಲಿಗೆ ಹಾಕಿದ್ರೆ ಏನು ಪ್ರಯೋಜನ ಆಗಲ್ಲ ಸರ್. ಅವ್ರು ಆಮೇಲೆ ಬೇಲಲ್ಲಿ ವಾಪಸ್ ಬರ್ತಾರೆ. ಅವ್ರನ್ನ ನೇಣಿಗೇರಿಸ್ಬೇಕು ಸರ್. ಇಂತ ಒಂದು ಕೆಲಸ ಮಾಡಿದ್ರೆ ಅವ್ರಿಗೆ ಸನ್ಮಾನ ಮಾಡಿ ಹಾರ ಹಾಕೋದಲ್ಲ ಸರ್. ಅವ್ರನ್ನ ನೇಣಿಗೆ ಹಾಕಿದ್ರೆ ಇನ್ನೊಬ್ರು ಮಾಡೋಗೆ ಅವ್ರಿಗೆ ಪಾಠ ಆಗ್ಬೇಕು. ಅದನ್ನ ಹೇಳ್ತಾ ಇರೋದು. ರವಿ ಸರ್ ಸಹ ಇದ್ದಾರೆ. ಅವರು ತುಂಬಾ ಒಳ್ಳೆ ಬಿಡಿಸಿ ಎಲ್ಲರಿಗೂ ಹೇಳ್ತಾ ಇದಾರೆ. ಹೀಗೆ ಹುಡುಗಿಯರು ಎಲ್ಲ ಮಾಹಿತಿ ಕೊಡ್ತಾ ಇದಾರೆ. ಎಲ್ಲರೂ ತಿಳ್ಕೊಬೇಕು ಸರ್ ಇದ್ರ ಬಗ್ಗೆ ಎಲ್ಲ. ಹುಡುಗಿರು ಕಾಲೇಜಿಗೆ ಹೋಗೋರೆಲ್ಲ ಮಾಡ್ತಾರೆ, ಅದನ್ನೆಲ್ಲ ಸ್ವಲ್ಪ ನೋಡ್ಕೋಬೇಕು. ಹುಡುಗರನ್ನೆಲ್ಲ ಜಾಸ್ತಿ ನಂಬಾರ್ದು. ಇವತ್ತು ತಮ್ಮ ಕಾಳಜಿಗಾಗಿ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವವರಲ್ಲಿ ಇದು ಕೇವಲ ಬೆಂಗಳೂರಿನಿಂದ ಬಂದಂತ ಕರೆಯ ಧ್ವನಿ ಅಲ್ಲ, ಅಥವಾ ಕೇವಲ ರವಿ ಶೆಟ್ಟಿ ಅವರದ್ದು, ಗೀತಾಂಜಲಿ ಸುವರ್ಣರವರ ಧ್ವನಿ ಅಲ್ಲ. ಇಡೀ ಭಾರತ ಇವತ್ತು ಇದನ್ನೇ ನಿರೀಕ್ಷಿಸ್ತಾ ಇದೆ. ಇವತ್ತು ಇಡೀ ಸಮಾಜ ಬದಲಾಗಿದೆ. 60 ವರ್ಷಗಳ ಹಿಂದಿದ್ದಂತ ನ್ಯಾಯಾಂಗದ ಪದ್ಧತಿಗೂ ಇವತ್ತಿನ ಸಮಾಜಕ್ಕೂ ಸಂಪೂರ್ಣವಾಗಿ ಬದಲಾಗಿದೆ. ಇವತ್ತು ಕೆಲವು ಕಾನೂನುಗಳು ತಿರುಚಬೇಕಾಗಿದೆ. ಖಂಡಿತವಾಗಿಯೂ ಬಹಳ ದುಃಖ ಆಗ್ತದೆ ಸರ್. ಮುಂಚೆ ಆಗಿದ್ರೆ ಯುವಕರು 20ರಿಂದ 30 ವರ್ಷದ ಹುಡುಗರು ದಾರಿ ತಪ್ತಾರೆ ಅಂತ ನಾಳೆ. ಆದರೆ ಇವತ್ತು ನೋಡಿ ಈ ಸಮಾಜ ಎಷ್ಟು ಒಂದು ಅವನ ಮೊಮ್ಮಗಳಾಗ್ಬೋದು. ಇವತ್ತು ಏನು 62 ವರ್ಷದ ಏನಿದ್ದಾನೆ, ಅವನಿಗೆ ಯಾವ ಭಾಷೆಯಲ್ಲಿ ನಾನು ಮಾತಾಡ್ಬೇಕಂತ ಗೊತ್ತಾಗೋದಿಲ್ಲ. ಅವನ ಮೊಮ್ಮಗಳ ಒಂದು ಪ್ರಾಯ ಆಗಿರ್ಬೋದು ಆ ಮಗುವಿಗೆ. ಅವಳನ್ನು ಅವ ಬಿಡಲಿಲ್ಲ. ಆದರೆ ಮುಂಚೆ ನಾವು ಹೆಣ್ಮಕ್ಳನ್ನು ಒಂದು 10 ವರ್ಷ ತನಕ ಏನೋ ಒಂದು ಪಿಟಿಕೋಟ್ ಹಾಕ್ಬಿಟ್ಟು ಎಲ್ಲಿ ಆಟ ಆಡಿ ಬನ್ನಿ ಅಂತ ಕಳಿಸ್ತಿದ್ವಿ. ಆದರೆ ಇವಾಗ 3 ವರ್ಷದ ಮಗುವನ್ನು ನಮಗೆ ಹೊರಗೆ ಕಳಿಸ್ಲಿಕ್ಕೆ ಹೆದರಿಕೆ ಆಗ್ತದೆ. ಏನು ನೆರೆಕರೆ ಅಂದ್ರೆ ಮುಂಚೆ ಒಂದು ರೀತಿಯ ಪ್ರಾಬ್ಲಮ್ ಆದ್ರೆ, ಇನ್ನೊಂದು ರೀತಿಯಲ್ಲಿ ಅಧಿಕಾರಿಗಳು ಇವತ್ತು ಯಾವ ಪೊಲೀಸ್ ಅಧಿಕಾರಿ ಆದ್ರೂ ಕೂಡ ಆರಂಭದಲ್ಲಿ ಪ್ರಮಾಣವನ್ನೇ ಮಾಡಿ ಬಂದಿರ್ತಾನೆ, ನಾನು ನಿಷ್ಠಾವಂತವಾಗಿ ಕೆಲಸವನ್ನ ಮಾಡ್ತೇನೆ. ಆದ್ರೆ ಅವರ ಮೇಲೆ ಕೆಲವೊಮ್ಮೆ ಒತ್ತಡಗಳು ಬರ್ತವೆ. ಇಲ್ಲ ಅದು ನನ್ನ ಕಡೆ ಅವನು ಹಿಡಿಬೇಡಿ ಅನ್ನುವಂಥದ್ದು. ಸರ್, ನಿನ್ನೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಫೇಸ್ಬುಕ್ ನಲ್ಲಿ ಹಾಕಿದ್ದೇನೆ. ಪೊಲೀಸರ ಮೇಲೆ ಇರುವ ಒತ್ತಡಗಳು, ಅವರು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಸರ್. ಇವತ್ತು ಅವ್ರು ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ, ಅದಕ್ಕೆ ಅವರ ಮೇಲೆ ಇರುವ ಒತ್ತಡಗಳು ಕಾರಣ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾನು ಯಾವ ಒಂದು ಡಿಬೇಟಲ್ಲಿ ಹೋದ್ರು ನಾನು ಒಂದು ಮಾತು ಹೇಳ್ತೇನೆ. ಈ 3ನೇ ಕ್ಲಾಸ್ ಓದ್ಕೊಂಡು ಆ IAS IPS ಮಾಡೋರಿಗೆ ಆರ್ಡರ್ ಮಾಡುವಂತ ಪದ್ಧತಿ ಎಲ್ಲಿವರೆಗೆ ನಮ್ಮಲ್ಲಿ ಹೋಗುದಿಲ್ವೋ ಅಲ್ಲಿವರೆಗೆ ಈ ಒತ್ತಡಗಳು ಹಾಗೆ ಇರ್ತದೆ ಅಂತ ಹೇಳ್ತೇನೆ. ಈ ಪಿಡುಗು ಹೋಗುವವರೆಗೆ ಯಾವುದೇ ಕಾರಣಕ್ಕೆ ಹೋಗುದಿಲ್ಲ. ಈ ಪಿಡುಗನ್ನ ಇಲ್ಲಿಂದ ತೊಲಗಿಸ್ಬೇಕಂದ್ರೆ ನಮ್ಮ ಯುವ ಜನತೆ ಒಗ್ಗಟ್ಟಾಗಬೇಕು. ನಮ್ಮ ಯುವ ಜನತೆ ಒಂದು ಬರೀ ಬಾಯಲ್ಲಿ ಹೇಳುವುದಲ್ಲ, ಒಂದು ಫೇಸ್ಬುಕ್ ಅಲ್ಲಿ ಹಾಕುವಂಥದ್ದಲ್ಲ, ಇದು ಮಾಡುವಂಥದ್ದಲ್ಲ, ನೇರವಾಗಿ ಇಳಿಯುವಂತ ಪರಿಸ್ಥಿತಿಗೆ ಬರಬೇಕು. ಇದನ್ನು ಚೇಂಜ್ ಮಾಡ್ತೇವೆ, ಇದನ್ನು ಬದಲಾಯಿಸ್ತೀವಿ ಅನ್ನೋದು ಯಾವತ್ತು ಬಂತೋ ಖಂಡಿತವಾಗಿ ಯಾವತ್ತು ಬದಲಾವಣೆ ಬರ್ತದೆ ಸರ್. ನಡುವೆ ಇನ್ನೋರು ನಮ್ಮದು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ 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 ಸರ್, ಮುಂಬೈಯಿಂದ ಕರೆ ಮಾಡ್ತಿದ್ದೀನಿ. ಹೇಳಿ 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 ಹೇಳಿ. ಮುಂಬೈಯಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ದಯವಿಟ್ಟು. ಡಿಸ್ಟರ್ಬೆನ್ಸ್ ಇದೆ ಅಂತ ಕಾಣಿಸ್ತದೆ. ಸೊ ಒಟ್ಟಾರೆಯಾಗಿ ಇವತ್ತು ಅನೇಕರು ಇವತ್ತು ಬದಲಾಗಬೇಕಾಗಿದೆ, ನಮ್ಮ ಸಮಾಜ ಬದಲಾಗಬೇಕಾಗಿದೆ, ನಮ್ಮ ಯುವ ಜನತೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಅದರ ಜೊತೆಯಲ್ಲೇ ಕೇವಲ ಈ ಒಂದು ಹೋರಾಟಗಳು ಅಥವಾ ಈ ಒಂದು ಮನಸ್ತಾಪ ಇವೆಲ್ಲವೂ ಕೂಡ ಕೆಲವು ಸಂಘಟನೆಗಳಿಗೆ ಮಾತ್ರ ಸೀಮಿತ ಆಗಿಬಿಟ್ಟಿದೆ. ಇವತ್ತು ಇದೇ ವಿಚಾರದ ಕುರಿತಾಗಿ ಬಸ್ಸಲ್ಲಿ ಯಾಕೆ ಇವತ್ತು ಆ ಒಂದು ರೀತಿಯಾಗಿರ್ತಕ್ಕಂಥ ನಿಯಮಗಳನ್ನು ಉಲ್ಲಂಘಿಸಿ ಆ ಬಸ್ನ ಚಲಾಯಿಸ್ತಾ ಇದ್ರು ಅನ್ನುವಂಥ ಧ್ವನಿ ಎತ್ತಿದ್ರೆ ಅವ್ರು ಯಾವ್ದಾದ್ರು ಒಂದು ಪಕ್ಷಕ್ಕೆ ಸೀಮಿತ ಅಂತ ಹೇಳುವವರು ಕೂಡ ಇದ್ದಾರೆ. ನೋಡುವ ಇನ್ನೋರು ನಮ್ಮ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಕಡಿತಗೊಳ್ತು ಅಂತ ಕಾಣಿಸ್ತದೆ ಮ್ಯಾಮ್. ತಮ್ಮಲ್ಲಿ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಕೂಡ ಇವತ್ತು ಹೋಗಲಾಡಿಸಬೇಕಾಗಿದೆ. ನಾನು ಹೇಳೋದು ಇಷ್ಟೇ, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು, ಅವನು ಯಾರೇ ಆಗಿರಲಿ. ಏನು ಇವರೆಲ್ಲ ಬುದ್ಧಿ ಇಲ್ಲದೆ ತಪ್ಪು ಮಾಡೋದಲ್ಲ, ಚೆನ್ನಾಗಿ ಬುದ್ಧಿ ಇದ್ದು ಅವರೇ ತಪ್ಪು ಮಾಡೋದು. ಅಂದರೆ ಏನಂದರೆ ಅವರಿಗೆ ನಾನು ಏನು ಮಾಡಿದ್ರು ನಡೀತದೆ ಅಂತಾಗಿದೆ. ಇವಾಗ ಅವರೆಲ್ಲ ನೋಡ್ತಾರಲ್ವಾ, ಅವಾಗ ಒಬ್ರು ಹೇಳಿದ ಹಾಗೆ ಜೈಲಿಗೆ ಹಾಕೋದು, 4 ದಿನದಲ್ಲೇ ಅವ್ರು ಹೊರಗೆ ಬರೋದು, ಶೋಕಿ ಮಾಡ್ಕೊಂಡು ತಿರ್ಗಾಡೋದು, 4 ದಿನದಲ್ಲಿ
ಪುನಃ ಇಂತಹದೇ ಕೆಲಸ ಅವ್ರು ಮಾಡೋದು. ಅಲ್ಲ, ಇತ್ತೀಚೆಗೆ ಅನೇಕ ಪ್ರಕರಣಗಳನ್ನು ನಾವು ಸ್ಪಂದನದಲ್ಲಿ ತೋರಿಸಿದ್ದೇವೆ. ಐ ಆಮ್ ಬ್ಯಾಕ್ ವಿತ್ ನ್ಯೂ ಲುಕ್ ಅಂತ ಹೇಳಿ ಫೇಸ್ಬುಕ್ ಗಳಲ್ಲಿ ಪೋಸ್ಟ್ ಮಾಡಿದಂತ. ನೀವು ನೋಡಿದ್ರಾ? ಯಾಕೆ ಒಳಗ್ ಹೋದೆ ಅಪ್ಪ ಪುಣ್ಯಾತ್ಮ ಅಂತ ಕೇಳಿದ್ರೆ ಅವನ ಹತ್ರ ಉತ್ತರ ಕೊಡ್ಲಿಕ್ಕೆ ಫೇಸ್ಬುಕ್ ಅಲ್ಲಿ ಅವ್ನು ಬಂದ ಕೂಡಲೇ ಪುನಃ ಅದಕ್ಕೆ ಲೈಕ್ ಬರ್ತದೆ, ಒಂದು 100-200 ಲೈಕ್ ಬರ್ತದೆ. ಅವ್ನು ದೊಡ್ಡ ಜನ ಆಗ್ತಾನೆ, ಅಭಿಮಾನಿಯಾಗಿರ್ತಾನೆ. ಜೈಲಿಗೆ ಯಾರಿಗಾದ್ರೂ ಅಭಿಮಾನಿಗಳು ಏನಾದ್ರೂ ಹೇಳಿದ ಕೂಡಲೇ ಬಹುಶಃ ಈ ಅಪರಾಧಿ ಅಂತ ತೀರ್ಮಾನ ಆಗ್ಲಿಕ್ಕೆ 7 ವರ್ಷಗಳು ಏನ್ ಬೇಕಾಗ್ತದೆ, ಇದೇ ಎಲ್ಲೋ ದೊಡ್ಡ ಒಂದು ಕಡೆ ತಪ್ಪೇನು ಅಂತ. ಇನ್ನೋರು ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಭಿಷೇಕ್ ಅಂತ ಮೂಡಬಿದ್ರೆಯಿಂದ ಕಾಲ್ ಮಾಡ್ತಿದ್ದೇನೆ. ಹೇಳಿ ಅಭಿಷೇಕ್ ರವರೇ. ಇವಾಗ ನೋಡಿ, ಇಲ್ಲಿ ನಮ್ಮ ಸಮಾಜದಲ್ಲಿ ನಾಟ್ ಇನ್ ಮೈ ನೇಮ್ ಅಂತ ತಿಳ್ಕೊಂಡೆಲ್ಲ ಸ್ಟ್ರೈಕ್ ಮಾಡ್ತಾರೆ. ಈ ವಿಷಯದಲ್ಲಿ ಯಾರು ಸ್ಟ್ರೈಕ್ ಮಾಡ್ಕೊಂಡು ರೂಲ್ ಚೇಂಜ್ ಮಾಡ್ಬೇಕಂತ ಯಾರು ಹೇಳ್ತಾ ಇಲ್ಲ. ಈ ಒಂದು ಇದಕ್ಕೆ ರೂಲ್ಸ್ ಚೇಂಜ್ ಮಾಡ್ಬೇಕು, ಲಾ ಚೇಂಜ್ ಮಾಡ್ಬೇಕು. ಲಾ ಚೇಂಜ್ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ. ಎಲ್ಲರ ಅಭಿಪ್ರಾಯ ಅಷ್ಟೇ, ಕಾನೂನನ್ನು ಬದಲಾಯಿಸಬೇಕು. ಇವತ್ತು ಸರ್ಕಾರಗಳು ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಸರ್, ಸರ್ಕಾರಗಳಾಗಿರ್ಬಹುದು ಅಥವಾ ಒಂದು ಜನಪ್ರತಿನಿಧಿಗಳು ಕೆಲವರಿಗೆ ಮಾತ್ರ ಸೀಮಿತ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಪ್ಪು ನಡೆದಿದ್ದೇ ಹೋದಾದ್ರೂ ಇದನ್ನ ನಡಿಲ್ಲ ಅಂತ ಹೇಳ್ಬಿಟ್ಟು ಸಾಬೀತು ಮಾಡುವಂತ ಇದು ನಡೀತಾ ಇದೆ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಕಾನೂನನ್ನೇ ಬದಲಾವಣೆ ಮಾಡ್ಬೇಕು. ಇವರು ಗೆಳೆಯರು ಹೇಳಿದ್ರು ಈಗ, ಅಭಿಷೇಕ್ ಅವ್ರು ಹೇಳಿದ ಹಾಗೆ ಆ ಕಾನೂನನ್ನೇ ಬದಲಾವಣೆ ಮಾಡ್ಬೇಕು. ಎಸ್ ಅಭಿಷೇಕ್ ರವರೇ, ತಮ್ಮ ಮಾತಿನ ಪ್ರಕಾರ ಇವತ್ತು ಕಾನೂನನ್ನೇ ಬದಲಾಯಿಸಬೇಕಾಗಿದೆ ಅನ್ನುವಂಥದ್ದು ನಿಜಕ್ಕೂ. ಇವತ್ತು ಎಲ್ಲರೂ ಕೂಡ ಸಂವಿಧಾನವನ್ನ ಗೌರವಿಸ್ತಾ ಇದ್ದೇವೆ. ಭಾರತದ ಅಷ್ಟೂ ಪ್ರಜೆಗಳು ನಮ್ಮ ಪವಿತ್ರವಾಗಿರ್ತಕ್ಕಂಥ ಸಂವಿಧಾನವನ್ನು ನಾವು ಗೌರವಿಸ್ತಾ ಇದ್ದೇವೆ. ಆದ್ರೆ ಎಲ್ಲೋ ಒಂದು ಕಡೆ ಬದಲಾವಣೆ ಕೂಡ ಇವತ್ತು ಅನಿವಾರ್ಯ ಅನ್ನುವಂಥ ಧ್ವನಿ ಅಷ್ಟೇ. ಇವತ್ತು ಯಾರೂ ಕೂಡ ನಮ್ಮ ರಾಷ್ಟ್ರ ಸರಿ ಇಲ್ಲ ಅಥವಾ ನಮ್ಮ ಸಂವಿಧಾನ ಸರಿ ಇಲ್ಲ, ನಮ್ಮ ನ್ಯಾಯಾಂಗ ಪದ್ಧತಿ ಸರಿ ಇಲ್ಲ ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಚೂರು ಬದಲಾವಣೆ ಆಗ್ಬೇಕಾಗುತ್ತೆ, ಬದಲಾವಣೆ ಸಾಧ್ಯವಿಲ್ಲ. ಯಾಕೆಂದ್ರೆ ಬದಲಾವಣೆ ಮಾಡ್ಲಿಕ್ಕೆ ಆಗುತ್ತೆ, ಇದರಲ್ಲಿ ಇಚ್ಛಾಶಕ್ತಿಗಳ ಕೊರತೆಯಿಂದ ಆಗಿದೆ. ಇವರಿಗೆ ಯಾವ್ದಾದ್ರು ಒಂದು ಕಾನೂನು ಬೇಕಾಗಿರ್ಲಿ, ಇಂತಲ್ಲಿ ಹೀಗೆ ಒಂದು ಫ್ಲೇವರ್ ಮಾಡಿದ್ರೆ ಇಷ್ಟು ಹಣ ಬರ್ತದೆ, ಇದ್ರಲ್ಲಿ ಲಾಭ ಆಗುತ್ತೆ, ಅಥವಾ ಇಂತಲ್ಲಿ ಇದೊಂದು ಮಾಡಿದ್ರೆ ಈ ತರ ಆಗುತ್ತೆ ಅಂತ ಹೇಳಿ ಅದಕ್ಕೆ ತಕ್ಷಣ ಅದಕ್ಕೆ ಬೇಕಾದಂತ ಸುಗ್ರೀವಾಜ್ಞೆ ಬರ್ತದೆ, ಅದಕ್ಕೆ ಬೇಕಾದಂತ ಇನ್ನೊಂದು ಮತ್ತೊಂದು ಬರ್ತದೆ. ಆದ್ರೆ ಸಾಮಾನ್ಯ ಜನಗಳಿಗೆ ಸಮಸ್ಯೆ ಆಗುವಂತ ಇಂಥ ಒಂದು ಪಿಡುಗು, ಇದು ಬಹಳ ದೊಡ್ಡ ಪಿಡುಗು. ಇದರಲ್ಲಿ ಅವೇರೆನ್ಸ್ ಮೂಡಿಸುವ ಕೆಲಸ ಅಲ್ಲಿ ಸ್ಟೇಷನ್ಗಳಲ್ಲಿ ಪೊಲೀಸ್ಗಳೆಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯೊಬ್ಬ ರಾಜಕಾರಣಿಗಳು ಇದಕ್ಕೆ ಇಳಿಬೇಕು, ಇದಕ್ಕೆ ಸರಿಯಾದ ಒಂದು ಸ್ಕ್ವಾಡ್ ಮಾಡಬೇಕು. ರಾಜಕಾರಣಿಗಳು ಇಳಿಬೇಕು ಅನ್ನುವಂತ ಪ್ರಶ್ನೆ. ಖಂಡಿತವಾಗಿ ಕೂಡ ಇವತ್ತು ರಾಜಕಾರಣಿಗಳು ಎಲ್ಲೋ ಒಂದು ಕಡೆ ಅತ್ಯಾಚಾರ ಅಥವಾ ಮಗದೊಂದು ಆಯ್ತು ಅಂತ ಕೇಳಿದ್ರೆ ಬಹುಶಃ ರಾಜಕೀಯದಲ್ಲಿ ನಿರತರಾಗಿರ್ತಕ್ಕಂತಹ ಗೀತಾಂಜಲಿ ಸುವರ್ಣರವರಿಗೆ ಮತ್ತು ಸ್ಪಷ್ಟವಾಗಿ ಗೊತ್ತಿದೆ ಅಂತ ತಿಳಿಸ್ಕೊಳ್ತೇವೆ. ಒಂದೋ ಅವರು ಬಿಜೆಪಿ ಪಕ್ಷಕ್ಕೆ ಸೇರಿ ಬಿಡ್ತಾರೆ, ಇಲ್ಲದ್ರೆ ಕಾಂಗ್ರೆಸ್ ಪಕ್ಷ ಸೇರಿ ಬಿಡ್ತಾರೆ. ನಾನೊಂದು ಮಾತು ಹೇಳ್ತೇನೆ, ನನ್ನ ಬಗ್ಗೆ ನೀವು ಹೇಳೋದಾದ್ರೆ ಯಾವುದೇ ಒಂದು ಅನ್ಯಾಯ ನಡೆಯಲಿ ಅಲ್ಲಿ ನಾನಿರ್ತೇನೆ. ನಾನಂತೂ ಕಾಂಗ್ರೆಸ್ ಬಿಜೆಪಿ ಅಂತ ನೋಡೋದಿಲ್ಲ. ಗೀತಾಂಜಲಿ ಸುವರ್ಣರವರು ನಿಮ್ಗೆ ಗೊತ್ತಿರ್ಬೋದು, ಸಮಾಜದಲ್ಲಿ ಯಾವ ಹೆಣ್ಣಿಗೆ ಅನ್ಯಾಯ ಆಗ್ಲಿ, ಹೆಣ್ಣಿಗೆ ಮಾತ್ರ ಅಲ್ಲ, ಯಾವ ಹುಡುಗನಿಗೆ, ಯಾವ ಒಂದು ಯುವಕನಿಗೆ ಅವನ ದೌರ್ಜನ್ಯಕ್ಕೆ ಒಳಗಾಗ್ಲಿ, ಅಲ್ಲ ಏನೇ ಅಲ್ಲಿ ನಡೀಲಿ, ನಾನು ಅಲ್ಲಿರ್ತೇನೆ. ಯಾಕಂದ್ರೆ ನನ್ನದು ಒಂದೇ, ಅನ್ಯಾಯ ಆದವನಿಗೆ ಶಿಕ್ಷೆ ಆಗಬೇಕು. ಅವನ ನ್ಯಾಯದಲ್ಲಿದ್ರೆ ಕೆಲವರು ಸುಮ್ಮನೆ ಅವನು ಅನ್ಯಾಯ ಮಾಡಿದಾನಂತ ಹೇಳ್ತಾರೆ, ಆ ಸಮಯದಲ್ಲಿ ಅವನಿಗೆ ಶಿಕ್ಷೆ ಆಗ್ಬಾರ್ದು. ಇನ್ನೊಬ್ಬರನ್ನು ತಪ್ಪಿಸ್ಲಿಕ್ಕೋಸ್ಕರ ಬೇರೆ ಹುಡುಗರನ್ನು ತಲೆ ದಂಡ ಕೊಡ್ತಾರೆ. ಅವನು ಒಂದು ಸಲ ಒಳಗ್ ಹೋಗಿ ಬಂದ್ರೆ ಅವನು ನಕ್ಸಲೈಟ್ ಅಲ್ಲ, ಟೆರರಿಸ್ಟ್ ಖಂಡಿತ ಆಗ್ತಾನೆ. ಯಾಕಂದ್ರೆ ಅಪರಾಧ ಮಾಡಿದವನಿಗೆ ಸುಲಭದಲ್ಲಿ ಸರಿಯಾಗುದಿಲ್ಲ ಅಂತ. ಮ್ಯಾಮ್, ನಾನು ತಮ್ಮೊಟ್ಟಿಗೆ ಚರ್ಚೆ ಮಾಡ್ತೇನೆ. ಇನ್ನೋರು ನಮ್ಮದು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ, ಅಣತಿ ದೂರ ಬಂದು ಮಾತಾಡಿ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಬಜ್ಪೆಯಿಂದ. ಎಸ್, ಹೇಳಿ. ಬಜ್ಪೆಯಿಂದ ರಫೀಕ್ ಅಂತ. ಹೇಳಿ ರಫೀಕ್ ಅವರೇ, ಈ ಕುರಿತಾಗಿ ತಾವೇನು ಹೇಳ್ತೀರಾ? ಹಲೋ, ಹೇಳಿ ರಫೀಕ್ ಅವರೇ, ಕೇಳಿಸ್ತಾ ಇದೆ, ದಯವಿಟ್ಟು ಹೇಳಿ. ಇದಕ್ಕೆ ನೇಮ್ ಹಾಕಿ ಸಾಯಿಸಬೇಕಷ್ಟೇ. ಮತ್ತೆ ಬಿಜೆಪಿ ಕಾಂಗ್ರೆಸ್ ಹಲೋ ಹೇಳಿ. ಬಿಜೆಪಿ ಕಾಂಗ್ರೆಸ್ ಈ ಸಲ ಬರುವುದೇ ಇಲ್ಲ, ಬೇರೆ ಪಕ್ಷವೇ ಬರುವುದು, ಎಲ್ಲರೂ ಬರುವುದೇ ಇಲ್ಲ, ಬೇರೆ ಪಕ್ಷವೇ ಬರ್ತದೆ ಅನ್ನುವಂಥದ್ದು ತಮ್ಮ ಕರೆಯಾಗಿ ಧನ್ಯವಾದಗಳು. ದಯವಿಟ್ಟು ಇನ್ನು ಮುಂದೆ ಕರೆ ಮಾಡುವವರು ಟಿವಿಯಿಂದ ಚೂರು ದೂರ ಬಂದು ಮಾತಾಡಿ ಅಥವಾ ತಮ್ಮ ವಾಲ್ಯೂಮ್ಗಳನ್ನು ಮ್ಯೂಟ್ ಮಾಡಿ. ಎಲ್ಲ ಒಂದ್ ಕಡೆ ಯಾಕೆ ಇವತ್ತು ಜನರು ಕೂಡ ಎಲ್ಲವನ್ನ ಕೂಡ ರಾಜಕೀಯವಾಗಿ ನೋಡ್ತಾ ಇದ್ದಾರೆ, ನಂಬಬೇಕಾಗಿರ್ತಕ್ಕಂಥ ವಿಚಾರ ಸರ್. ರಾಜಕೀಯ ಅಂದ್ರೆ ರಾಜಕೀಯವನ್ನು ಚುನಾವಣೆ ಅನ್ನೋದು ಒಂದು ಪ್ರಕ್ರಿಯೆ, ನಡೆಯುವಂತ ಒಂದು ಪ್ರಕ್ರಿಯೆ. ಅದು ಶಾಲಾ ಮಟ್ಟದಲ್ಲೂ ಕೂಡ ಇವಾಗ ನಡೀತಾ ಇದೆ. ಅದು ಒಂದು ಚುನಾವಣೆ ಅನ್ನೋದು ಪ್ರಕ್ರಿಯೆ. ಆ ಪ್ರಕ್ರಿಯೆನಾಗದೆ ಕೆಲವು ಕಡೆ ನಾನು ಗಮನಿಸಿದ್ದೇನೆ, ಈ ಏರಿಯಾದಲ್ಲಿ ಕೆಲಸ ಮಾಡಿ ಅಂದ್ರೆ ಅಲ್ಲಿ ಇರೋದು ಆ ಪಕ್ಷದವರು, ಹಾಗಾಗಿ ನಾನು ಇಲ್ಲಿ ಕೆಲಸ ಮಾಡೋದಿಲ್ಲ. ಈ ಏರಿಯಾದಲ್ಲಿ ಇದು ನನ್ನ ಪಕ್ಷ ಅಲ್ಲ, ನನಗೆ ವೋಟ್ ಹಾಕಿಲ್ಲ. ಈ ತತ್ವ ಹೊರಡಬೇಕು, ಮೊದಲು ಹೋಗಬೇಕು.
ವೋಟ್ ಹಾಕುವಾಗ ಮಾತ್ರ ಅದು ಏನು ಒಂದು ಸಮಯ ಅಂತ ನಿಗದಿ ಇರ್ತದೋ ಎಲೆಕ್ಷನ್ ಸಮಯದ ಅವಾಗ ಮಾತ್ರ ರಾಜಕೀಯ ಮಾಡಬೇಕವೇನೋ ಅದು ಉಳಿದ ಸಮಯದಲ್ಲಿ ಜನರಿಗೆ ಎಲ್ಲರಿಗೂ ಅವರು ಒಬ್ಬ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಪ್ರತಿಯೊಬ್ಬನಿಗೂ ಕಟ್ಟ ಕಡೆಯ ವ್ಯಕ್ತಿಯವರೆಗೂ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ನಡುವೆ ತಮ್ಮಿಬ್ಬರಲ್ಲಿ ಇವತ್ತು ಇನ್ನೊಂದು ಮನಸ್ಥಿತಿ ಜನರಲ್ಲಿ ಬರಬೇಕಾಗಿದೆ. ನಾವು ಪೊಲೀಸರನ್ನ ದೂರ್ತೇವೆ, ಅದ್ರ ಜೊತೆಯಲ್ಲೇ ಪೊಲೀಸರು ನೀವು ಮುಂದೆ ಹೋಗಿ ಯಾವುದೇ ಒತ್ತಡಕ್ಕೆ ಬಗ್ಗದೆ ನಾವಿದ್ದೇವೆ ಅನ್ನುವಂತ ಸಾರ್ವಜನಿಕರು ಎಷ್ಟು ಜನ ಇದ್ದಾರೆ ಪೊಲೀಸರಿಗೆ ಸಪೋರ್ಟ್ ಮಾಡ್ಕೊಂಡು ಅನ್ನೋರು ಕೂಡ ಮುಖ್ಯವಾಗ್ತದೆ. ಸರ್, ಬೈಯೋರ ಸಂಖ್ಯೆನೇ ಜಾಸ್ತಿ ಇದೆ. ಇನ್ನೊರು ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ನಾವು ಕೋಲ್ಕತ್ತಾದಿಂದ ಫೋನ್ ಮಾಡ್ತಾ ಇದೀವಿ. ಹಾ, ಹೇಳಿ ಸರ್. ಇದು ಮ್ಯಾಟ್ರ್ ಎಲ್ಲಿ ನಡೆದಿದೆ, ಏನ್ ನಡೆದಿದೆ ಅಂತ ನಮಗ್ ಗೊತ್ತಿಲ್ಲ ಸರ್. ಇದು ಕೋಲ್ಕತ್ತಾದಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಇದು ರಾಣಿಬೆನ್ನೂರಿನಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಉಡುಪಿಯ ಮೂಲದ ಓರ್ವ ಹುಡುಗಿಯನ್ನ ನಾನು ಪ್ರೀತಿಸ್ತಾ ಇದ್ದೇನೆ, ನನಗೆ ನಿನ್ನನ್ನ ಬಿಟ್ಟು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಆಕೆಯ ತಂದೆ ತಾಯಿಯನ್ನ ಬಿಡಿಸಿ ಆತ ತನ್ನ ಊರಿಗೆ ಕರೆದುಕೊಂಡು ಹೋಗಿದ್ದಾನೆ. ತನ್ನ ಊರಿಗೆ ಕರೆದುಕೊಂಡು ಹೋಗಿದ್ದಾನೆ. ಅದಾದ ಬಳಿಕ ಅವಳನ್ನ ಇಲ್ಲ ನನ್ನ ಮನೆಯವರು ಒಪ್ಪುದಿಲ್ಲ ಅಂತ ಹೇಳಿ 200 ರೂಪಾಯಿ ಕೊಟ್ಟು ಅವಳನ್ನ ಉಡುಪಿಗೆ ವಾಪಸ್ ಹೋಗು ಅಂತ ಹೇಳಿದ್ದಾರೆ. ಆಕೆ ಅಣ್ಣ ಅಂತ ಹೇಳಿ ಯಾರ ಹತ್ರ ಹೋಗಿ ಅಪ್ಪನ ವಯಸ್ಸಿನವನ ಹತ್ರ ಅಣ್ಣ ಅಂತ ಹೇಳಿ ಸಹಾಯವನ್ನ ಕೇಳಿದಂತ ವ್ಯಕ್ತಿ ಆಕೆನ ಬಸ್ಸಿನ ಒಳಗೆ KSRTC ಸರ್ಕಾರಿ ಬಸ್ಸಿನ ಒಳಗೆ ಕರೆದೊಯ್ದು ಆಕೆ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾನೆ. ಇಂತಹ ಒಂದು ಅಮಾನವೀಯ ಘಟನೆ ನಡೆದಿದೆ. ಇದಕ್ಕೆಲ್ಲ ಏನ್ ಮಾಡ್ಬೇಕಂದ್ರೆ ಸರ್, ಡೈರೆಕ್ಟ್ ಆಗಿ ಅಲ್ಲೇ ಬಾಹುಬಲಿ ಫಿಲ್ಮ್ ನಲ್ಲಿ ಚಂಡ್ ಕತ್ತರಿಸ್ತಾರಲ್ಲ ಆತರ ಕತ್ತರಿಸಿ ಎಷ್ಟಾಗ್ಬಿಡ್ಬೇಕು. ಆಗ್ಲೇ ಪಬ್ಲಿಕ್ ಆಗಿರ್ಲಿ ಪೊಲೀಸರೇ ಆಗಿರ್ಲಿ ಯಾರೇ ಸಿಕ್ಕಿದ್ರು ಡೈರೆಕ್ಟ್ ಪನಿಷ್ಮೆಂಟ್. ಕೋರ್ಟು ಕಚೇರಿ ಕೇಸ್ ಅಂತ ಈ ತರ ಅಡ್ಡಾಡ್ತಾ ಇದ್ರೆ ಅದು ಏನು ಆಗೋದಿಲ್ಲ. ನಮ್ಮ ಮನಸ್ಸಿಗೆ ಇದೆ ಸರ್. ಖಂಡಿತ ತಮ್ಮ ಮಾತಿಗೆ ಕೂಡ ಪ್ರತಿಕ್ರಿಯೆಯನ್ನ ಪಡೆದುಕೊಳ್ತೇವೆ. ಬಹುಶಃ ಅವ್ರು ಹೇಳ್ದಾಗೆ ಆ ಕೂಡ್ಲೇ ಕತ್ತರಿಸಬೇಕು ಅಂತ ಬಹುಶಃ ಅದು ಭಾರತದಲ್ಲಿ ಚೂರು ಓವರ್ ಆಗ್ತದೇನೋ. ಆದ್ರೆ ನ್ಯಾಯಾಂಗ ಪದ್ಧತಿಯ ಪ್ರಕಾರವಾಗಿ ಇವತ್ತು ಅವರನ್ನ ದಹಿಸಬಹುದಾಗಿ ಇರುವ ಹಾಗೆ ಅವರನ್ನ ಯಾವ ರೀತಿಯಾಗಿ ಕೊಂದ್ರು ಆ ತಕ್ಷಣವೇ ಅವರನ್ನ ಕೊಲ್ಲಿ ಅಂತ ಈ ಭಾಗದ ಜನತೆ ಹೇಳ್ತಾ ಇಲ್ಲ. ಅದ್ರ ಬದಲಿಗೆ ಸರಿಯಾಗಿರ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಆ ಕೂಡಲೇ ಅವರಿಗೆ ಶಿಕ್ಷಣ, ಅವರಿಗೆ ಅನ್ನ ಹಾಕಿ ಊಟ ಹಾಕಿ ಒಳ್ಳೆ ರೀತಿಯಿಂದ ಬಟ್ಟೆ ಕೊಟ್ಟು ಸಲಹಬೇಡಿ. ಕಾನೂನಿನ ಪ್ರಕಾರವಾಗಿ ಆದಷ್ಟು ಶೀಘ್ರದಲ್ಲಿ ಅದು ಅಂದ್ರೆ ಒಂದು 2-3 ತಿಂಗಳಲ್ಲಿ ಅವರಿಗೆ ಶಿಕ್ಷೆ ಆಗುವಂತದ್ದು ಮಾಡಿದ್ದೇ ಹೋದಾದ್ರೆ ಅಂತವರಿಗೆ ಅದು ಕಾನೂನಿನಲ್ಲಿ ಬದಲಾವಣೆ ಬರಬಹುದು, ಜನಗಳಲ್ಲಿ ಬದಲಾವಣೆ ಬರಬಹುದು, ಸ್ವಲ್ಪ ಭಯಭೀತರ ಆಗಬಹುದು. ಇದೇನಂತ ಹೇಳಿದ್ರೆ ನೋಡಿ, ಡೆಲ್ಲಿ ಪ್ರಕರಣ ನಡೀತು, ನಿರ್ಭಯ ಪ್ರಕರಣ ನಡೀತು. ನಿರ್ಭಯ ಪ್ರಕರಣದಲ್ಲಿ ಇತ್ತೀಚೆಗಷ್ಟೇ ಆಯ್ತು 7 ವರ್ಷ ಏನಾಯ್ತು, ಅಷ್ಟರಲ್ಲಿ 7 ವರ್ಷದಲ್ಲಿ ಯಾವ ಕೇಸ್ ಅನ್ನೋದೇ ಜನಗಳಿಗೆ ಮರ್ತೋಗಿದೆ. ಕಾರ್ತಿಕ್, ನಾನು ನೋಡ್ತಾ ಇರ್ತೇನೆ, ಹಿರಿಯಡ್ಕ ಜೈಲಲ್ಲಿ ಹಾಕ್ತಾರೆ ಇಂಥದೆಲ್ಲ ಕೇಸಲ್ಲಿ ಸಿಕ್ಕಿಕೊಂಡವರು. ಅವರನ್ನು ಬರುವಾಗ ಎಷ್ಟು ರಾಜಾರೋಷವಾಗಿ ಅವ್ರ ಕೈಗೆ ಏನೋ ಮುಂಚೆ ಎಲ್ಲ ಕೋಳ ಹಾಕಿ ಕರ್ಕೊಂಡ್ಬರ್ಬೇಕಿತ್ತು. ಇವಾಗ ಅದು ಹಾಕ್ಲಿಕ್ಕಿಲ್ಲ ಅಂತ ಅಲ್ಲಿ ಕೇವಲ 1-2 ಪೊಲೀಸ್ನವರು. ಇವರ ಸ್ಟೈಲ್ ಏನು ಬರೋದು, ಹೀರೋಗಳು ಬರೋದು ಕೋರ್ಟಲ್ಲಿ ಬರ್ತಾರಲ್ಲ ಹಾಗೆ ಅಲ್ಲ. ಇಂಥದ್ದೆಲ್ಲ ನಡೆದ್ರೆ ಏನಾದ್ರೂ ಹೆದರ್ತಾರ ಜನ? ಅದು 2 ವರ್ಷ 3 ವರ್ಷ ನಾವು ಮರ್ತಿರ್ತೇವೆ ಆ ಕೇಸನ್ನು. ಆಮೇಲೆ ಅವ್ರಿಗೆ ಏನ್ ಶಿಕ್ಷೆ ಕೊಡ್ತಾರೆ ಏನಂತ ನಮ್ಗೆ ಗೊತ್ತಾ? ಅದ್ರ ಮಧ್ಯದಲ್ಲಿ ಯಾವ್ದಾದ್ರು ಆಗಿರ್ತದೆ ಜನಗಳ ಮೇಲೆ ಆ ಕೇಸ್ ಒಬ್ರು ಹೇಳಿದಾಗೆ ಅಂತ ಹೇಳಿದ್ರೆ ಪುಣ್ಯಾತ್ಮನಿ ತಪ್ಪು ಮಾಡಿದ್ಯಾ, ಜನರಿಗೆ ಮರ್ತೋಗ್ರವ್ರಿಗೆ ನೀ ಜೈಲಲ್ಲಿ ಇರು, ಅದಾದ್ರ ಮೇಲೆ ಬಾ ಅಂತ ಹೇಳ್ದಾಗಿದೆ. ಚರ್ಚೆಯನ್ನು ಮುಂದುವರಿಸ್ತೇನೆ. ಒಂದು ಪುಟ್ಟ ವಿರಾಮದ ಬಳಿಕ ಈ ಒಂದು ಚರ್ಚೆ ಮುಂದುವರಿತದೆ. ಚಲಿಸುವ ಬಸ್ಸಲ್ಲಿ, ಸರಕಾರಿ ಬಸ್ಸಲ್ಲಿ ಗ್ಯಾಂಗ್ ರೇಪ್, ನಿರ್ಭಯ ಪ್ರಕರಣ ಮಾಸುವ ಮೊದಲಿಗೆ ಇನ್ನೊಂದು ಅಂಥದ್ದೇ ಪ್ರಕರಣ. ನೊಂದ ಹೆಣ್ಣಿಗೆ ಸಾಂತ್ವನವನ್ನು ಹೇಳುವ, ಅದರ ಜೊತೆಯಲ್ಲೇ ಇನ್ನು ಅನೇಕ ಹೆಣ್ಣು ಮಕ್ಕಳಿಗೆ ಬುದ್ಧಿ ಹೇಳುವಂಥ ಕಾರ್ಯಕ್ರಮ. ನಮ್ಮೊಂದಿಗೆ ಇಬ್ಬರು ಗಣ್ಯರಿದ್ದಾರೆ. ಗೀತಾಂಜಲಿ ಸುವರ್ಣರವರು, ರವಿ ಶೆಟ್ಟಿ ಅವರು. ತಮಗಿಬ್ಬರು ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊ ಇವತ್ತು ಎಲ್ಲೋ ಒಂದು ಕಡೆ ಈ ಅಪರಾಧಿಗಳನ್ನು ನಾವು ಎಷ್ಟರ ಮಟ್ಟಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು, ಅವರನ್ನು ಗಲ್ಲಿಗೇರಿಸಬೇಕು ಅನ್ನುವಂಥ ಹೋರಾಟವನ್ನು ಮಾಡಬೇಕು, ಅಷ್ಟೇ ಇವತ್ತು ಹೆಣ್ಣು ಮಕ್ಕಳಿಗೆ, ಇವತ್ತಿನ ಯುವ ಸಮಾಜಕ್ಕೆ, ಇವತ್ತಿನ ಗಂಡು ಮಕ್ಕಳಿಗೆ ಕೂಡ ಇವತ್ತು ನಾವು ಬುದ್ಧಿವಾದವನ್ನು ಹೇಳುವಂಥ ಅನಿವಾರ್ಯತೆ ಇದೆ ಅನ್ನುವಂಥದ್ದು. ನಾನು ನಿಮ್ಮಿಬ್ಬರೊಂದಿಗೆ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ. ಸರ್, ನಾನು ಹೇಳುದು ತನಕ ಅತ್ಯಾಚಾರ ನಾವು ನಿನ್ನೆ ಕಾರ್ಕಳದಲ್ಲಿ ನೋಡಿದ್ದೇವೆ, ಚಿಕ್ಕ ಮಗುವಿನ ಮೇಲೆ ಅತ್ಯಾಚಾರ ಆಗಿದೆ. ಇದು ಪ್ರತಿ ಸಮಯ ಆಗ್ತಾ ಉಂಟು, ಇಷ್ಟೇ ತನಕ ನಿಲ್ಲೋದು ಕಾಣುದಿಲ್ಲ, ಆಗ್ತಾನೆ ಉಂಟು. ಇದಕ್ಕೆ ಎಂತ ಶಿಕ್ಷೆ ಕೊಡುದು? ಇದಕ್ಕೆ ಏನು ಶಿಕ್ಷೆ ಕಾಣುದಿಲ್ಲಲ್ಲ ಕೊಡುದು. ಪ್ರತಿ ಸಮಯ ನೋಡಿದ್ರೆ ಚರ್ಚೆ ಮಾಡ್ತೀರಿ, ಚರ್ಚೆ ಮಾಡುದಲ್ಲದೆ ಶಿಕ್ಷೆ ಕಾಣುದಿಲ್ಲ.
ಶಿಕ್ಷೆ ನಾವೇ ಹೇಳುದು ಅಂತವ್ರನ್ನ ಗಲ್ಲಿಗೇರಿಸ್ಬೇಕು. ಅಂತ ಚಿಕ್ಕ ಹುಳ ಉಂಟಲ್ಲ ಭೂಮಿ ಮೇಲೆ ಬೇಯಲಿಕ್ಕೆ ಬಿಡ್ಬಾರ್ದು. ಅಲ್ಲ ಏನ್ ಮಾಡ್ಲಿ ಹೇಳಿ, ಶಿಕ್ಷೆ ಆಗ್ತದೆ, ಆದ್ರೆ ಪಟ್ಟ ಆಗುದಿಲ್ಲ. ಒಂದು 5, 6, 7 ವರ್ಷದ ನಂತರ ಆಗ್ತದೆ. ಎಷ್ಟು ಒಂದು ಮುದುಕಿಯರನ್ನು ಸಮೇತ ಬಿಡುದಿಲ್ಲ. ಮುದುಕಿಯರು, ಮಕ್ಕಳು, ಮಹಿಳೆಯರು ಯಾರನ್ನು ಬಿಡುದಿಲ್ಲ. ಎಂತದ್ದು ಎಲ್ಲಿಗೆ ಹೋಗುದು? ಅದಕ್ಕೆ ತಾಯಿಯೆಲ್ಲ ಭ್ರೂಣಹತ್ಯೆ ಮಾಡಿ ಇದಕ್ಕೇನೆ ಮಕ್ಕಳು ಭೂಮಿಗೆ ಬಂದ ಮೇಲೆ ಅಯ್ಯೋ ನಾವು ಮಕ್ಕಳನ್ನು ಆಟ ಆಡ್ಲಿಕ್ಕೆ ಬಿಡುದಿಲ್ಲ. ಇಂಥ ಮಕ್ಕಳು ಬೇಕಾ ಬರುವುದು ಭೂಮಿಗೆ? 3 ವರ್ಷ 2 ವರ್ಷ ಏನು? ಯಾವಾಗ ಇದಕ್ಕೆ ಮುಕ್ತಿ ಸಿಗುದು? ಯಾವಾಗ? ಎಂತ ನನಗೆ ಕಾಣುದಿಲ್ಲ. ಪ್ರತಿ ನ್ಯೂಸ್ ನೋಡಿದ್ರು ಮಕ್ಕಳ ಮೇಲೆ ಅತ್ಯಾಚಾರ, ಮಹಿಳೆ ಮೇಲೆ ಅತ್ಯಾಚಾರ, ಮುದುಕಿ ಮೇಲೆ ಅತ್ಯಾಚಾರ. ಎಂತದ್ದು ಇದು? ಯಾವಾಗ ನಮ್ಮ ದೇಶ ಉದ್ಧಾರ ಆಗುದು? ಸರಿಯಾದ ಶಿಕ್ಷೆ ಕೊಡುವುದಿಲ್ಲ ಅಂದ್ರೆ ಇದು ನಿಲ್ಲುವುದೇ ಇಲ್ಲ. ಅತ್ಯಾಚಾರ ಆಗ್ತಾನೇ ಇರ್ತದೆ. ಇದಕ್ಕೆ ಶಿಕ್ಷೆ ಆಗ್ಲೇಬೇಕು. ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಬಹುಶಃ ಈ ಮಾತುಗಳನ್ನ ಇವತ್ತು ಯಾರಿಗೆ ತಲುಪಿಸಬೇಕು ಗೊತ್ತಿಲ್ಲ, ಆದ್ರೆ ನೊಂದ ಹೃದಯಗಳ ಮಾತುಗಳು ಇವತ್ತು ನಮ್ಮ ಸಮಾಜವನ್ನ, ನನ್ನ ದೇಶ ಇವತ್ತು ಈ ಇತ್ತ ಸಾಕ್ತಾ ಇದೆ ಅಂತ ಹೇಳಿ ಇದನ್ನ ಪರಿಗಣಿಸುವಂತ ನೊಂದ ಹೃದಯಗಳ ಮಾತು ಅಂತ. ಹೆಣ್ಮಕ್ಳು ಹುಟ್ಟುವಾಗ್ಲೇ ಅವ್ರು ಹೇಳಿದಾಗೆ ಪಾಪ ತಂದೆ ತಾಯಿಗೆ ಒಂದು ಅಯ್ಯೋ ನನ್ನ ಮಗಳು ಹೆಣ್ಣು, ನಾಳೆ ಇವಳನ್ನು ನಾನು ಹೇಗೆ ಸಾಕ್ಬೇಕು, ಹೇಗೆ ಬೆಳೆಸ್ಬೇಕು ಅನ್ನೋ ಒಂದು ಹೆದರಿಕೆಯಲ್ಲೇ ಎಲ್ಲ ತಂದೆ ತಾಯರಿರೋದು. ಇವಾಗ ಬೆಳಿಗ್ಗೆ ನಾವು ಶಾಲೆಗೆ ಕಳಿಸ್ಕೊಟ್ರೆ ಮಕ್ಕಳನ್ನು ವಾಪಸ್ ಬರೋ ತನಕ ನನ್ನ ಮಗು ಹೆಂಗೆ ಬರ್ತಾಳ ಕಾಲೇಜಲ್ಲಿ ಪ್ರೊಟೆಕ್ಷನ್ ಉಂಟಾ, ರಸ್ತೆಯಲ್ಲಿ ಪ್ರೊಟೆಕ್ಷನ್ ಉಂಟಾ, ಬಸ್ಸಲ್ಲಿ ಪ್ರೊಟೆಕ್ಷನ್ ಉಂಟಾ, ಎಲ್ಲಿ ಉಂಟು? ಈ ಪರಿಸ್ಥಿತಿಯಲ್ಲಿ ಒಂದು ತಾಯಿ ಮನೇಲಿ ಕಾಯುವಂತಹ ಪರಿಸ್ಥಿತಿ ಇವತ್ತು ಬಹಳ ಬೇಜಾರು. ಆ ತಾಯಿಯ ಒಂದು ಮಾತು ಕೇಳುವಾಗ ನಮಗಿಷ್ಟು ನೋವಾಗ್ತದೆ. ಅಂದರೆ ನಾನು ಹೇಳೋದಿಷ್ಟೇ, ಶಿಕ್ಷೆ ಕೊಡೋದಾದರೆ ಗಲ್ಲಿಗೇರಿಸಲೇಬೇಕು, ಒಬ್ಬನಿಗೆ ಮಾಡುವ. ಆವಾಗ ಕಲ್ಕತ್ತಾದವರು ಹೇಳಿದರು ತಲೆನೇ ಚೆಂಡಾಡಬೇಕು ಅಂತ. ಅವ್ರ ಪಾಪ ಅಷ್ಟು ನೋವಿನಿಂದ ಈ ಮಾತನ್ನು ಹೇಳೋದು. ನಾನು ಹೇಳೋದಿಷ್ಟೇ, ಆದರೆ ತಲೆಯನ್ನು ಚೆಂಡಾಡಿದರೆ ನಾಳೆ ಅಂಥವರಿಗೆ ಶಿಕ್ಷೆ ಕೊಡ್ತಾರೆ, ಇವನಿಗೆ ಅತ್ಯಾಚಾರ ಮಾಡಿದವನಿಗೆ ಶಿಕ್ಷೆ ಕೊಡುವುದಿಲ್ಲ. ಇಂಥ ಪರಿಸ್ಥಿತಿ. ನೀವು ಯಾಕೆ ಕಾನೂನನ್ನು ಕೈ ತಗೊಂಡ್ರಿ, ನಾವಿಲ್ವಾ ಅಂತ ಅಧಿಕಾರಿಗಳು ಕೇಳ್ತಾರೆ. ರವಿ ಶೆಟ್ಟಿ ಅವರು ಉತ್ತರ ಬೇಕಾಗಿದೆ. ನಾನು ಇನ್ನೋರ್ವರೊಂದಿಗೆ ಮಾತಾಡಿ ನಾನು ತಮ್ಮೊತ್ತಿಗೆ ಬರ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಣಿಪಾಲಿಂದ. ಹೇಳಿ. ಅಲ್ಲ, ನೀವು ಈಗ ಚರ್ಚೆ ಆಗ್ತಿದೆ ಅಲ್ಲ, ಏನು ರೇಪ್ ಮಾಡಿದ್ರು ಏನಂತ ಹೇಳಿ, ಲೈಂಗಿಕ ದೌರ್ಜನ್ಯ ಆಯ್ತು ಅಂತ ಹೇಳಿ. ಇಲ್ಲಿ ಮಣಿಪಾಲದಲ್ಲಿ 4 ಗಂಟೆ 5 ಗಂಟೆ ತನಕ ಲೇಡೀಸ್ ಹುಡುಗಿರು ತಿರುಗುತ್ತಾ ಇರ್ತಾರೆ. ಅದರ ಬಗ್ಗೆ ಯಾರು ಚರ್ಚೆ ಮಾಡಲ್ಲ. ಅದಕ್ಕೆ ಅದು ಸ್ವಾತಂತ್ರ್ಯದ ಪ್ರಶ್ನೆ ಆಗ್ಬಿಟ್ಟಿದೆ. ಈಗ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಇವತ್ತು ಅದು ಸ್ವಾತಂತ್ರ್ಯದ ಪ್ರಶ್ನೆ ಆಗ್ಬಿಟ್ಟಿದೆ. ಹುಡುಗಿಯರ ಸ್ವಾತಂತ್ರ್ಯ ಅದು ಅನ್ನುವಂತ ಬರ್ತಾ ಇದೆ. ಅವರು ಓಕೆ, ಅವರು ತಿರುಗುದರು ಓಕೆ, ಪಬ್ಬಲ್ಲಿ ಕುಡ್ಕೊಂಡಲ್ಲ ರೋಡಲ್ಲಿ ಹೋಗುದು, ಅದು ಸರಿ ಕಾಣುದು, ಅದು ಸ್ವಾತಂತ್ರ್ಯ? ತನ್ನ ತಂದೆ ತಾಯಿಗಳೇ ಮಕ್ಕಳ ಬಗ್ಗೆ ಕೇಳಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳುವಂತ ಕಾನೂನು ಇದೆ ನಮ್ಮಲ್ಲಿ. ಆದ್ರೆ ಅದು ತಪ್ಪು ಮಾಡಿದಾಗ ಅವರಿಗೆ ತಪ್ಪು ಮಾಡಿದ ಕಾನೂನಿಲ್ಲ. ಬಸ್ಸಲ್ಲಿ 4 ಜನ ಓಕೆ, ಅದು ತಪ್ಪು ಓಕೆ, ಒಪ್ಪಿಕೊಳ್ತೀನಿ, ಅದೆಲ್ಲ ಹೇಳ್ತಿರೋದು ನಾನು. ಬಟ್ ಇಲ್ಲಿ ಮಣಿಪಾಲದಲ್ಲಿ ಬಂದು ನೋಡಿ ಒಮ್ಮೆ, ಅದ್ರ ಬಗ್ಗೆ ಇಷ್ಟರ ತನಕ ಒಂದೇ ಒಂದು ಚರ್ಚೆ ಆಗಿಲ್ಲ, ಗೊತ್ತಾ? ನಿಜಕ್ಕೂ ಆ ಒಂದು ವಿಚಾರಗಳನ್ನ ಕೂಡ ನಾವು ತಿಳಿಸ್ತೇವೆ. ಇವತ್ತು ಗಂಭೀರವಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಇದು. ಯಾಕಂತ ಹೇಳಿದ್ರೆ ಇವತ್ತು ಅಹಮದಾಬಾದ್ ಇಂದ ಅಥವಾ ದೇಶದ ಮೂಲೆಗಳಿಂದ ಇವತ್ತು ಮಣಿಪಾಲ್ ಯೂನಿವರ್ಸಿಟಿಗೆ ಬರ್ತಾ ಇದ್ದಾರೆ. ಅಲ್ಲಿ ತಂದೆ ತಾಯಿಯ ಮನಸ್ಸಲ್ಲಿ ಏನಿದೆ ಅಂತ ಕೇಳಿದ್ರೆ ಬ್ಯಾಂಕಿನಲ್ಲಿ ಲೋನ್ ಮಾಡಿ ಕಳಿಸಿರ್ತಾರೆ, ನನ್ನ ಮಗಳು ಕಲಿತಾ ಇದ್ದಾಳೆ, ಮುಂದೆ ಇಂಜಿನಿಯರ್ ಡಾಕ್ಟರ್ ಆಗ್ತಾರೆ ಅನ್ನುವಂಥದ್ದು. ಆದ್ರೆ ಮಗು ಇಲ್ಲಿ ಬಂದು ಏನ್ ಮಾಡ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವರ ಮನಸ್ಸಿನಲ್ಲಿ ಇನ್ನೂ ಕೂಡ ಮಗುವೆ, ಆದ್ರೆ ಮಗು ಇಲ್ಲಿ ಪಬ್ಗಳು ಓಪನ್ ಆಗಿದೆ, ಪಬ್ಗಳಲ್ಲಿ ಬರ್ತಾ ಇದೆ ಅನ್ನೋದು ಅವ್ರ ತಂದೆ ತಾಯಿಗೆ ಕೂಡ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು. ರವಿ ಶೆಟ್ಟಿ ಅವರೇ, ಇದು ಸರ್ ಮಣಿಪಾಲ್ನಲ್ಲಿ ಅವ್ರ ಗೆಳೆಯರು ಹೇಳಿದ್ರು, ಅದು 100ಕ್ಕೆ 100 ಸತ್ಯ. ಅದ್ರ ಯಾರು ಅಲ್ಲಿದ್ದ ವಿಷಯ ಕೂಡ ಚರ್ಚೆ ಮಾಡಿಲ್ಲ ಅಂತ ಹೇಳಿದ್ರು. ಬಹಳ ಪಾಪ ನೊಂದ್ಕೊಂಡು ಮಾತಾಡ್ತಾ ಇದ್ದಾರೆ. ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ, ನಾನು ಇವತ್ತು ಈ ವಿಷಯದಲ್ಲಿ ನಮಗೆ ಚರ್ಚೆ ಮಾಡ್ಲಿಕ್ಕೆ ಸರ್, ಈ ವಿಷಯದಲ್ಲೂ ಚರ್ಚೆ ಮಾಡ್ಲಿಕ್ಕಾಗಿ ಬಂದಿದ್ದು ನಮಗೆ ಬಹಳ ಬೇಜಾರದ ವಿಷಯ. ಬರೀ ಚರ್ಚೆನೇ ಆಗ್ತಾ ಇದೆ ಬಿಟ್ರೆ ಬೇರೆ ಏನೂ ಆಗ್ತಾ ಇಲ್ಲ ಅಂತ ಕೂಡ ಒಬ್ರು ಹೇಳಿದ್ರು. ಆದ್ರೆ ಇಲ್ಲಿ ನಾವೇನೋ 4 ಜನರು ಬದಲಾವಣೆ ಆಗಲಿ, ಇದನ್ನ ನೋಡಿ ಇದು 4 ಜನಿಗರು ತಾಗಿ ಅವರು ಒಂದು ಬದಲಾವಣೆ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಇಲ್ಲಿ ಕೂತ್ಕೊಂಡಿದ್ದೇವೆ. ಒಂದು ಮಣಿಪಾಲ್ನಲ್ಲಿ ಈ ರೀತಿ ಆಗುವಂಥದ್ದು ಬಹಳಷ್ಟು ಉಂಟು. ಅದರ ಬಗ್ಗೆ ನಾನೀಗ ಕಾನೂನು ಅಂತ ಹೇಳಿದ್ನಲ್ಲ, ಆ ಕಾನೂನು ಅಲ್ಲಿ ಕೂಡ ಕಣ್ಣಾಡಿಸ್ಬೇಕು. ಅದು ಕಾನೂನಿನ ಕರ್ತವ್ಯ. ಮತ್ತೆ ಅದು ಅಂತ ಇದಾಗದೇ ಇದ್ದ ಸಂದರ್ಭದಲ್ಲಿ ಈಗ ನಾವು ಸಂಘಟನೆಗಳು ಮಣಿಪಾಲದಲ್ಲಿ ಹಿಂದೆ ಎಂಡು ಪಾಯಿಂಟ್ ನ ಬಳಿ ರಿಕ್ಷಾ ಚಾಲಕರೊಬ್ಬರು ರೇಪ್ ಅನ್ನು ಮಾಡಿದ್ರು ಒಂದು ಹುಡುಗಿ ಮೇಲೆ, ಕೇರಳದ ಹುಡುಗಿ ಮೇಲೆ. ಕಾರಣ ಇದೆ, ಆಕೆ ಕೂಡ ಕೆಲವೊಮ್ಮೆ ಎಲ್ಲೋ ಅವಳಿಗೆ ಎಲ್ಲಿ ಹೋಗ್ತಾ ಇದ್ದೇನೆ ಅನ್ನುವಂತ ಪರಿಜ್ಞಾನ ಕೂಡ ಆಕೆಗೆ ಇಲ್ಲ. ನಾನು ಮೊನ್ನೆ ಬರುವಾಗ ಗೆಳೆಯರು ಹೇಳಿದ್ರು, ನನಗೆ ಬಹಳ ಇದಾಗ್ತಾ ಇದೆ. ಮೊನ್ನೆ ಬರುವಾಗ ನಾನು ಅಂದ್ಕೊಂಡೆ, ನಾನು ಒಂದು ರಾತ್ರಿ ಒಂದು 11:30 12 ಗಂಟೆ ಆಗಿತ್ತು, ನಾನು ಶಿವಮೊಗ್ಗದಿಂದ ಬರ್ತಾ ಇದ್ದೆ. ಬರುವಾಗ ಅಲ್ಲಿ ಹೋಗ್ತಾ ಇದ್ದ ಹೆಣ್ಣು ಮಕ್ಕಳ ವಸ್ತ್ರ ನೋಡಿ
ಅಂದ್ರೆ ಬರೀ ಒಂದು 2 ಪೀಸ್ನಲ್ಲಿ ಇರುವಂತ ಒಂದು ಹೆಣ್ಣು ಮಗು ನೋಡಿದೆ ನಾನು. ಬಹಳ ಬೇಜಾರಾಯ್ತು. ಯಾಕಂದ್ರೆ ನನಗನಿಸ್ತು ನಾನು ಎಲ್ಲಿದ್ದೇನೆ, ನಮ್ಮ ಕರ್ನಾಟಕದಲ್ಲೇನಾ, ಅದು ನಮ್ಮ ಉಡುಪಿಯಲ್ಲೇನಾ, ನಮ್ಮ ಮಣಿಪಾಲಲ್ಲೇನಾ ಅನ್ನುವಂಥ ಒಂದು ಪರಿಸ್ಥಿತಿ ಬಂತು. ಅಂದ್ರೆ ನಾನು ಮೊದಲ ಬಾರಿಗೆ ನಾನು ಆ ರೂಟಲ್ಲಿ ಅಷ್ಟು ಹೊತ್ತಿಗೆ ಬಂದಿರುವಂಥದ್ದು. ಅವ್ರು ಹೇಳಿದ್ರಲ್ಲಿ ಸತ್ಯ ಇದೆ. ಆ ರೀತಿಯ ಒಂದು ವಸ್ತ್ರ ಸಂಹಿತೆ ಕೂಡ ಅದು ಸಂಬಂಧಪಟ್ಟ ಯೂನಿವರ್ಸಿಟಿಗಳಾಗಿರ್ಬೋದು ಅಥವಾ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅಥವಾ ರಾಜ್ಯಗಳ ಕಾನೂನು ಅದನ್ನು ಕೂಡ ಬದಲಾವಣೆ ಮಾಡಲೇಬೇಕು. ಯಾಕಂದ್ರೆ ಈಗ ನಮ್ಮ ಈ ಹಿಂದೆ ಹಲವಾರು ದೊಡ್ಡ ದೊಡ್ಡ ಚರ್ಚೆಗಳಾಯಿತು, ಕಾಂಟ್ರವರ್ಸಿ ಎಲ್ಲ ಆಯಿತು. ಯಾವುದು ಅಂತ ಹೇಳಿದ್ರೆ ವಸ್ತ್ರ ಸಂಹಿತೆ ಬಗ್ಗೆ. ವಸ್ತ್ರ ಬೇರೆಯವ್ರು ಬಟ್ಟೆ ಹಾಕುವಾಗ ನಾವು ಹೀಗೆ ಹಾಕಬೇಕು ಹಾಗೆ ಹಾಕಬೇಕು, ಆದರೆ 2 ಪೀಸ್ ಹಾಕೋ ತಪ್ಪೇ ಅಲ್ಲ. ಬಹುಶಃ ಆದ್ರೆ ಒಂದು ಕಡೆ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಯಾಕೋ ಹೆಣ್ಣು ಮಕ್ಕಳು 2 ಪೀಸ್ ಹಾಕಿದ್ರೆ ಅವರಿಗೆ ಸೆಕ್ಯೂರಿಟಿಯನ್ನು ಕೊಡ್ಲಿಕ್ಕೆ ನಾವೆಲ್ಲಾದ್ರೂ ವಿಫಲವಾಗ್ತಾ ಇದ್ದೇವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಇವತ್ತು ಹಾಕೊಳ್ಬೇಕಾಗಿದೆ ಅನ್ನುವಂಥದ್ದು. ನಾನು ಇನ್ನೊಂದರೊಂದಿಗೆ ನಾನು ಸಂಪರ್ಕಕ್ಕೆ ಬರ್ತೇನೆ, ಅದಾದ ನಂತರ ತಮ್ಮೊಂದಿಗೆ ಚರ್ಚೆ ಮಾಡ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಮಂದಾರ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಹೇಳಿ ಮಂದಾರ ಅವರೇ. ಸರ್, ಇವಾಗ ಏನಾಗಿದೆ ಅಂದ್ರೆ ಹೆಣ್ಮಕ್ಳಿಗೆ ಅಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲೂ ಈ ಪ್ರಾಬ್ಲಮ್ ಆಗ್ತಾನೆ ಇದೆ. ನಾನು ಮೊನ್ನೆ ಟಿವಿಯಲ್ಲಿ ನೋಡ್ತಾ ಇದ್ದೆ, ಬೇರೆ ರಾಜ್ಯದಲ್ಲಿ ಯಾವ ತರ ಶಿಕ್ಷೆ ಕೊಟ್ಟು ಅಂದ್ರೆ ಯಾವ್ದೇ ರೀತಿ ಪೊಲೀಸಿಗೆ ಆಗ್ಲಿ ಯಾರಿಗೆ ಕೊಡ್ಲಿಲ್ಲ. ಈ ರೀತಿ ರೇಪ್ ಕೇಸ್ ಆಯ್ತು, ಹೆಣ್ಮಗು ಅಲ್ಲೇ ಸಾವನ್ನಪ್ಪಿತ್ತು. ಆ ಕಾಮುಕನಿಗೆ ಹಿಡ್ಬಿಟ್ಟು ಹೆಣ್ಮಕ್ಳೆ, ಅಲ್ಲಿನ ಹೆಣ್ಮಕ್ಳೆ ಕಟ್ಟಾಕ್ಬಿಟ್ಟು ಯಾವ ರೀತಿಯಲ್ಲಿ ಹೊಡೆದಿದ್ದಾರೆ ಅಂದ್ರೆ ಅರ್ಧ ಗಂಟೆಯಲ್ಲಿ ಒಂದ್ ಜೀವ ಹೋಗ್ಬೇಕು ಆ ರೀತಿಯಲ್ಲಿ ಹೊಡೆದಿದ್ದಾರೆ. ಬಹುಶಃ ಈ ಪದ್ಧತಿ ನಮ್ ಕರ್ನಾಟಕದಲ್ಲೂ ತರ್ಬೇಕು ಅಂತ ನಂಗೆ ಅನ್ಸಿದೆ. ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತದಾದ್ಯಂತ ತಂದ್ರೆ ಒಳ್ಳೇದಿರುತ್ತೆ. ಪೊಲೀಸರಿಗೆ ಒಪ್ಸೋದು ಅದು ಬೇರೆ ಆಯ್ತು, ಯಾಕಂದ್ರೆ ಕಾನೂನು ನಮಗೂ ಗೊತ್ತಿದೆ. ಕಾನೂನು ತಿಳ್ಕೊಂಡು ಎಷ್ಟು ಮಟ್ಟಿಗೆ ಅಂದ್ರೆ ಇವತ್ತು ನಾವು ಕಂಪ್ಲೇಂಟ್ ಮಾಡಿದ್ರೆ ಇನ್ನು 5 ವರ್ಷ 6 ವರ್ಷ ಬಿಟ್ಟು ನಮ್ಗೆ ಅದು ಶಿಕ್ಷೆ ಅನ್ನೋದು ಸಿಗೋದು. ನಿರ್ಭಯ ಕೇಸಿಗೂ ನೋಡಿದ್ವಿ, ರೀಸೆಂಟ್ ಆಗಿ ಸಿಕ್ತು. ಆ ರೀತಿಯಲ್ಲಿ ಆಗೋದಕ್ಕಿಂತ ಬಹುಶಃ ನಾವೇ ನಮ್ಮ ಕಾಮುಕರಿಗೆ ನಾವೇ ಶಿಕ್ಷೆ ಕೊಡೋದು ಒಳ್ಳೇದು ಅಂತ ನನಗನ್ಸುತ್ತೆ ಸರ್. ಮಂದಾರ ಅವರೇ, ಇವತ್ತು ಕಾಮುಕರಿಗೆ ನೇರವಾಗಿ ಆ ಹೆಣ್ಣು ಅಥವಾ ಹೆಣ್ಣಿನ ತಂದೆ ಅಥವಾ ತಮ್ಮ ಅಣ್ಣ ಹೊಡೆಯುವಂತಹ ಹಕ್ಕಿದೆ. ಇದನ್ನು ನಾವು ಅರಿತುಕೊಳ್ಬೇಕು. ಅದ್ರ ಜೊತೆಯಲ್ಲೇ ಬಹುಶಃ ಅವರನ್ನ ಕೂಡಲೇ ಸಾರ್ವಜನಿಕವಾಗಿ ಕೊಲ್ಲುವುದಕ್ಕಿಂತಲೂ ನಾವು ನ್ಯಾಯಾಂಗ ಪದ್ಧತಿಯಲ್ಲಿ ನಾವು ಈಗ ಬಹುಶಃ ಈ ರೀತಿಯಾಗಿ ಮಾಡಿದ್ರೆ ಇದು ಅನ್ಯಾಯ ಅಂತ ಹೇಳ್ತಾರೆ. ಆದ್ರೆ ನ್ಯಾಯದ ರೂಟಲ್ಲೇ ಹೋಗೋಣ, ಯಾಕೆ ನಮ್ಮ ನ್ಯಾಯಾಂಗ ಪದ್ಧತಿ ಬದಲಾಗಬಾರ್ದು, ಯಾಕೆ ಕಾನೂನು ಬದಲಾಗಬಾರ್ದು ಅನ್ನುವಂತ ಪ್ರಶ್ನೆ. ಅಲ್ಲ, ಕಾನೂನು ಬದಲಾಗಬಾರ್ದು, ಹೌದು ಒಪ್ಕೊಳ್ತೀವಿ. ಕಾನೂನು ಬದಲಾಗಬಾರ್ದು, ಈ ರೀತಿಯಲ್ಲಿ ಹೋಗ್ಬಾರ್ದು ಅಂದ್ರೆ ಕಾನೂನಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಆಗ್ಬೇಕಾಗುತ್ತೆ. ಯಾಕೆಂದ್ರೆ ಇಂತಹ ಕೇಸ್ಗಳು ಆ ಹೆಣ್ಮಗಳನ್ನ ಕಳ್ಕೊಂಡಿರುವಂತಹ ಹೆಣ್ಮಗಳು ಆತರ ಪರಿಸ್ಥಿತಿಯಲ್ಲಿ ನೋಡುವಾಗ ಆ ತಂದೆ ತಾಯಿಯ ನೋವು ಬೇರೆ ಯಾರಿಗೂ ಅರ್ಥ ಆಗ್ಲಿಕ್ಕಿಲ್ಲ. 5 ವರ್ಷ 6 ವರ್ಷ ಅದೇ ನೋವಲ್ಲೇ ಕೊಡ್ಬೇಕು, ಆಮೇಲೆ ಶಿಕ್ಷೆ ಆಗತ್ತೆ ಅಂದ್ರೆ ಅದು ಖಂಡಿತ ಅವರು ಬದುಕಿದ್ದು ಸತ್ತಂತೆ ಅಂತ ಅನ್ಸುತ್ತೆ. ಅದ್ರ ಬದಲಾಗಿ ಅವರಿಗೆ ಈಗ ಈ ರೀತಿ ನೋವು ಹೆಣ್ಮಕ್ಳಿಗೆ ಕೊಡುವಾಗ ನಾವು ಅಂತಹ ಕಾಮುಕರಿಗೆ ಹೊಡೆದು ಸಾಯಿಸೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ ಅನ್ನೋದು ನನಗೆ ಅನ್ಸುತ್ತೆ. ಈ ರೀತಿ ಒಂದಾರು ಕೇಸು ಕರ್ನಾಟಕದಲ್ಲಾದ್ರೆ ಅವಾಗ ಕಾಮುಕರಿಗೆ ಒಂದ್ ಸ್ವಲ್ಪ ಭಯ ಬರುತ್ತೆ. ಇಲ್ಲ, ಈ ರೀತಿ ಮಾಡ್ಬೋದು ಕರ್ನಾಟಕದಲ್ಲಿ ಏನೋ ಒಂದ್ ಭಯದಿಂದಲಾದ್ರೂ ಒಂದ್ ಸ್ವಲ್ಪ ಹಿಂಜರಿತಾರೆ ಅನ್ನೋದು ನನ್ನ ಭಾವನೆ. ಎಸ್ ಮಂದಾರ ಅವರೇ, ಬ್ಯೂಟಿಫುಲ್ ಆಗಿ ವರ್ಣನೆ ಮಾಡಿದ್ರಿ. ತಮ್ಮ ಮಾತುಗಳಿಗೆ ಧನ್ಯವಾದಗಳು. ಸೊ ಅವರು ಹೇಳಿದ್ರು ಇವತ್ತು ತಂದೆ ತಾಯಿಗಳದ್ದು ನೋಡ್ಬೇಕು ಅಂತ ಹೇಳಿ. ಬಹುಶಃ ನಾವು ಸಿಂಪಲ್ ಆಗಿ ಎಕ್ಸಾಂಪಲ್ ನೋಡೋದಾದ್ರೆ ನಿರ್ಭಯ ತಂದೆ ತಾಯಿಗೆ ಎಷ್ಟು ನೋವಾಗಿತ್ತೇನೋ. ನನ್ನ ಮಗಳು ಕನಸು ಕಂಡಿದ್ದಂತ ನನ್ನ ಮಗಳು ಇವತ್ತು ಸತ್ತಿದ್ದಾಳೆ, ಅವಳನ್ನ ಕೊಂದಂತ ಪಾಪಿಗಳು ಇವತ್ತು ಜೈಲಿನಲ್ಲಿದ್ದಾರೆ, ಇನ್ನೂ ಕೂಡ ಅವರಿಗೆ ಶಿಕ್ಷೆ ಆಗ್ಲಿಲ್ಲ ಅಂತ ಅಷ್ಟು ವರ್ಷಗಳ ಕಾಲ ಅದು ಎಷ್ಟರ ಮಟ್ಟಿಗೆ ಅವರು ನೋವನ್ನು ಪಟ್ಟಿರಬಹುದು ಅಂತ ಬಹುಶಃ ನಮ್ಮ ಹತ್ರ ಊಹಿಸ್ಲಿಕ್ಕೂ ಸಾಧ್ಯವಿಲ್ವೇನೋ ಅನ್ನುವಂಥದ್ದು. ಸರ್, ಇದೇ ರೀತಿಯಲ್ಲಿ ನಾನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಬೆಳಗ್ಗೆ ಹಾಕಿರೋದು, ಇದನ್ನ ಹಾಕಿ ಇದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಒಂದು ಹಾಕಿದಾಗ ಒಬ್ರು ಹೇಳಿದ್ದಾರೆ, ಸರ್ ಅಂದ್ರೆ ಎಷ್ಟು ಜನನ ಒಂದು ರಕ್ತ ಕುದೀತಾ ಇರುತ್ತೆ ಅಂತ ಹೇಳೋದಕ್ಕೆ ಅದೊಂದು ಉದಾಹರಣೆ. ಇವ್ರ ತರನೇ ನಮ್ಮ ಮಧುರ ಅವರಲ್ಲ, ಅವ್ರ ತರನೇ ನಮ್ಮ ಕೈಗೆ ಕೊಡಿ ಸರ್, ಅವ್ರು ಯಾರು ಎಲ್ಲಿದ್ದಾರೆ ಅವರು ನಮ್ಮ ಕೈ ಅಡಿಗೆ ಇದು ಮಾಡ್ಲಿ, ನಾವು ನ್ಯಾಯ ಅಲ್ಲೇ ಕೊಡ್ತೇವೆ ಅನ್ನೋ ಒಂದು ಇದು ಅಷ್ಟು ಉದ್ರೇಕವಾಗಿ ಮಾತಾಡುವಂತ ಒಂದು ಮಾತು ಕೂಡ ನಮ್ಮ ಯುವಕರಿದ್ದಾರೆ, ಇಂಥ ತಪ್ಪು ಮಾಡಿದವರು ನಾವು ಶಿಕ್ಷೆ ಕೊಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ನಾವು ಶಿಕ್ಷೆ ಕೊಟ್ರೆ ನಾಳೆ ಕಾನೂನು ಪಾಲಕರು ಹೇಳ್ತಾರೆ, ನೀವು ಯಾಕೆ ಕಾನೂನನ್ನು ಕೈ ತಗೊಂಡ್ರಿ, ನಾವೆಲ್ಲ ಇಲ್ವಾ, ನಾವಿರೋದು ಯಾಕೆ ಅಂತ. ನಮ್ಮಲ್ಲಿ ಸರ್ ಕಾನೂನು, ಆದ್ರೆ ಈಗ ಮಣಿಪಾಲ ಕಾನೂನನ್ನು ಬದಲಾವಣೆ ಮಾಡ್ಬೇಕು ಅಂತ ಹೇಳಿದ್ರೆ ಸರ್ ವ್ಯವಸ್ಥೆ ಬದಲಾಗಬೇಕು ಅಂದ್ರೆ ಯುವಕರು ಬರ್ಬೇಕು. ಇವತ್ತು ಅತಿ ಕಿರಿಯ ವಯಸ್ಸಿನಲ್ಲಿ MLA ಆದಂತಹ ಒಬ್ಬ ವ್ಯಕ್ತಿ, ಅವ್ರು ಯಾರು ಬೇಕೋ ಇರ್ಬೋದು, ಎಲ್ಲ ಪಕ್ಷದಲ್ಲೂ ಇದ್ದಾರೆ, ಎಲ್ಲ ಇದರಲ್ಲೂ ಇದ್ದಾರೆ, ಕಿರಿಯ ಶಾಸಕ ಅಂತ ಕೂಡ ಹೆಸರು ತಗೋಬೇಕು ಅನ್ನೋ ಒಂದು ಆಸೆ. ಕೊನೆಯದಾಗಿ ಲಾಸ್ಟಿಗೆ ಶಾಸಕನಾಗಿ ಪ್ರಾಣ ಬಿಟ್ಟರು ಅಂತ ಹೇಳ್ಬಿಟ್ಟು ಹೆಸರು ತಗೋಬೇಕನ್ನೋ ಆಸೆ ಅವರೇ. ಅಂದ್ರೆ ಇರುವ ಅವರ ವಯಸ್ಸನ್ನ ಪೂರ್ತಿಯಾಗಿ ಅವರೇ ಇದಾಗಬೇಕು, MLA ಆಗಬೇಕು, MP ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ಪ್ರಧಾನಿ ಆಗಬೇಕು ಅನ್ನೋ ಒಂದು ಈ ತತ್ವ ಹೋಗ್ಬೇಕು, ಯುವ ಜನತೆ ಬರ್ಬೇಕು. ಈಗ ಇವರು ಮಾತಾಡಿದ್ರಲ್ಲ, ಇವರಂತವ್ರು ಒಂದು ರಾಜಕೀಯಕ್ಕೆ ಎಂಟ್ರಿ ಕೊಟ್ಬಿಟ್ಟು ರಾಜಕೀಯದಲ್ಲಿ ಇದು ಮಾಡಿದ್ದೆ ಹೋದ್ರೆ ಕಾನೂನು ಬದಲಾವಣೆ ತರಕ್ಕೆ ಸಾಧ್ಯ ಆಗುತ್ತೆ, ರಾಜಕೀಯವನ್ನ ಬದಲಾಗಬೇಕು ಅನ್ನುವಂಥದ್ದು. ಇನ್ನೊರು ನಮ್ಮೊಂದು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ,
ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಸರ್, ನಾವು ಮಂಗಳೂರಿಂದ ಕುಮಾರ್ ಅಂತ. ಹೇಳಿ ಕುಮಾರ್ ಅವರೇ. ಈ ಒಂದು ಘಟನೆಯನ್ನು ನೋಡುವಾಗ ತುಂಬಾ ಬೇಸರದ ಸಂಗತಿ ಇದು. ಇಂಥ ಜನರನ್ನು ಇರ್ತಲ್ಲ ಪಬ್ಲಿಕ್ ಕೈಗೆ ಕೊಡ್ಬೇಕು. ಸಾರ್ವಜನಿಕ ಸ್ಥಳದಲ್ಲಿ ಇವರನ್ನು ಈ ಫಾರಿನ್ ಕಂಟ್ರಿಗಳೆಲ್ಲ ಆಗ್ತಾ ಉಂಟಲ್ಲ, ಆ ತರ ಮಾಡ್ಬೇಕು ಇವರನ್ನು. ಎಂತ ಬೇಸರದ ಸಂಗತಿ. ಈ ಮೊಮ್ಮಗಳ ಪ್ರಾಯ ಆಗಿರ್ಬೋದು, ಆ ಮಗಳಿಗೆ 67 ವರ್ಷ ಪ್ರಾಯದ ಮುದುಕ ಒಂದು ಕಾಲನ ಗೋರಿಯ ಮೇಲೆ ಇನ್ನೊಂದು ಕಾಲನ ನೆಲದ ಮೇಲೆ ಇಟ್ಕೊಂಡಿರುವಂತ ನೋಡಿ ಆ ಕಾಮ ಭಾವನೆ ಅದು ಯಾವ ರೀತಿ ಬಂತು ಅನ್ನೋದೇ ದೊಡ್ಡ ವಿಪರೀತ. ಸರ್ಕಾರಿ ಬಸ್ ಅಲ್ಲಿ 67 ವರ್ಷದ ಮುದುಕನಿಗೆ ಕೆಲಸ ಮಾಡ್ಲಿಕ್ಕೆ ಉಂಟಾ? ಬೇಸರದ ಸಂಗತಿ ಅಂತ ಹೇಳಿದ್ರೆ, ಅವನಿಗೆ 16 ಅವ ಕರ್ಕೊಂಡು ಹೋದವನಿಗೆ ಯಾವನೋ ಪ್ರಿಯತಮ ಅಂತ ಕರ್ಕೊಂಡು ಹೋಗಿದ್ದಾನಲ್ಲ, ಅವನಿಗೆ ಹೋಗುವಾಗ ಕಾನ್ಫಿಡೆನ್ಸ್ ಇರ್ಲಿಲ್ವಾ 16 ವರ್ಷ ಮನೆಯಲ್ಲಿ ಅಬ್ಜೆಕ್ಷನ್ ಮಾಡ್ಬೋದು ಅಂತ? ತಮ್ಮ ವಿಚಾರದ ಕುರಿತಾಗಿ ಕೂಡ ಚರ್ಚೆಯನ್ನ ಮಾಡ್ತೇವೆ. ಒಂದಂತೂ ಸತ್ಯ, ಇವತ್ತು ಸ್ಪಂದನ ವಾಹಿನಿ ನಾವು ಯಾರನ್ನು ಕೂಡ ಪ್ರಚೋದಿಸ್ತಾ ಇಲ್ಲ, ಆದ್ರೆ ಜನರ ಮನಸ್ಸಿನಲ್ಲಿ ಇರತಕ್ಕಂತ ಆಕ್ರೋಶವನ್ನ ಇವತ್ತು ಅಧಿಕಾರಿಗಳ ಎದುರಿಗೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಮ್ಯಾಮ್, ತಾವು ಮಾತಾಡ್ತಾ ಒಂದು ವಿಚಾರ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಸರ್ಕಾರಿ ಅಧಿಕಾರಿಗಳಿಗೆ 60 ವರ್ಷಕ್ಕೆ ಅವ್ರಿಗೆ ರಿಟೈರ್ಮೆಂಟ್ ಅಂತ ಹೇಳ್ತಾರೆ. 62 ವರ್ಷದ ಅಂತ ನಾನು ಓದಿದೆ, ಮತ್ತೆ ಇವಾಗ್ಲೂ ನಾನು ತಿಳ್ಕೊಂಡೆ. ಈಗ ಇವನಿಗೆ ಒಂದು ಸರ್ಕಾರಿ ಕೆಲಸ ಮಾಡಬಹುದಾ? ನಾನು ಸರ್ಕಾರದ ಹತ್ರನೇ ಪ್ರಶ್ನೆ ಮಾಡ್ತೇನೆ. ಯಾಕಂದ್ರೆ ಇವತ್ತು ಯುವಕರು ಕೆಲಸ ಇಲ್ಲದೆ ಅಲೆದಾಡ್ತಾರೆ. ಒಂದು ಬಯೋಡೇಟಾ ಇಟ್ಕೊಂಡು ಆಫೀಸ್ ಹೋಗ್ತಾರೆ, ನಮ್ಗೆ ಕೆಲಸ ಬೇಕು ಅಂತ. ಅಂಥವ್ರಿಗೆ ಕೆಲಸ ಸಿಗ್ತಾ ಇಲ್ಲ. ಸರ್ಕಾರಿ ಈಗ ಏನು KSRTC ಅಲ್ಲಿ ಕೆಲಸ ಮಾಡೋ ಸರ್ಕಾರಿ ಕೆಲಸದವ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಎಲ್ಲಾ ರೀತಿಯ ನಿಯಮವನ್ನ ಕೂಡ ಈ ಕೇಸ್ನಲ್ಲಿ ಉಲ್ಲಂಘಿಸಲಾಗಿದೆ ಅಂತ ನಾನು ರವಿಶೆಟ್ಟಿ ಅವರ ಕಡೆದಾಗ ತಾವೇನು ಹೇಳ್ತೀರಾ? ಸರ್, ಇಲ್ಲಿ ಏನಂತ ಹೇಳಿದ್ರೆ, ನೀವು ಕಡೆದಾಗಿ ಪ್ರಶ್ನೆ ಕೇಳಿದಿರಿ. ಇಲ್ಲಿ ಹೆಣ್ಣು ಮಗುವನ್ನ ಅವನು ಯಾವ ರೀತಿ ನೋಡ್ಕೋಬೇಕಿತ್ತು ಅಂತ ಹೇಳಿದ್ರೆ, ರಾತ್ರಿ ಸಿಕ್ಕಿದವಾಗ ಒಂದು ತನ್ನ ಮಗಳನ್ನ ಯಾವ ರೀತಿಯಾಗಿ ಕೇರ್ ಮಾಡಬೇಕಿತ್ತು ಆ ರೀತಿಯಾಗಿ ಮಾಡಿ ಹತ್ತಿರದ ಒಂದು ಸ್ಟೇಷನ್ನಿಗೋ ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡೋದು, ಅಥವಾ ಉಡುಪಿಯವರಿಗೆ ಅವನ ಜವಾಬ್ದಾರಿಯಲ್ಲಿ ತಗೊಂಡು ಹೋಗ್ಬೇಕಾದ ಒಂದು ಕೆಲಸ ಮಾಡಬೇಕಿತ್ತು, ಅವನು ಅದು ಮಾಡಿಲ್ಲ. ಹಾಗೆಯೇ ನನಗೆ ತಿಳಿದು ಬಂದ ಮಟ್ಟಿಗೆ, ಅದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ನನಗೆ ಗೊತ್ತಿಲ್ಲ, ಆ ಹುಡುಗಿಯ ಮನೆಗೆ ಆ ಹುಡುಗಿಯನ್ನು ಹುಡುಗನ ಮನೆಗೆ, ಆ ಯಾರು ಪ್ರಿಯತಮ ಇದ್ದಾನೋ ಅವನ ಮನೆಗೆ ಕರ್ಕೊಂಡು ಹೋದಾಗ ಆಗುದಿಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಅಲ್ಲಿ ಇಟ್ಕೊಂಡು ಹುಡುಗಿನ ಈಚೆಗೆ ಕಳಿಸಿದ್ದಾರೆ ಅನ್ನೋ ಒಂದು ಮಾತು ನಾನು ಕೇಳಿ ಬಂದಿದ್ದು. ಆ ಥರ ಮಾಡಿದ್ದೆ ಹೌದಾದ್ರೆ ಆ ಹುಡುಗನ ಮನೆಯವರ ಮೇಲೆ ಕೂಡ ಕೇಸ್ ದಾಖಲಾತಿ ಮಾಡಬೇಕು. ಯಾಕೆ ಅಂದ್ರೆ ಮಧ್ಯರಾತ್ರಿಯಲ್ಲಿ ಹೆಣ್ಣು ಹುಡುಗಿಯನ್ನ ಹೊರಗಡೆ ಹಾಕಿದಂತ ಅವನ ಮೇಲೂ ಇದು ಕೇಸ್ ದಾಖಲಾತಿ ಮಾಡಬೇಕು. ತಮ್ಮಿಬ್ಬರೊಟ್ಟಿಗೆ ಕೂಡ ಚರ್ಚೆಯನ್ನು ಮುಂದುವರಿಸ್ತೇವೆ 6 ಗಂಟೆಯ ನಂತರ. ಇವತ್ತು ವೀಕ್ಷಕರೇ, ಇವತ್ತು ಸಮಯದ ಅಭಾವ ಇದೆ, ನಿಮ್ಮೆಲ್ಲರ ಕರೆಗಳು ಪದೇ ಬರ್ತಿದೆ, ನಿಮ್ಮೆಲ್ಲರಿಗೂ ಕೂಡ ಅವಕಾಶವನ್ನು ನೀಡ್ತೇವೆ. ಇದೇ ಗೀತಾಂಜಲಿ ಸುವರ್ಣರವರು, ರವಿಶೆಟ್ಟಿ ಅವರು ನಮ್ಮೊಂದಿಗೆ 6 ಗಂಟೆಯಿಂದ ಇರಲಿಕ್ಕಿದ್ದಾರೆ. 6 ಗಂಟೆಯಿಂದ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ.